ಹಿಂದೂಗಳನ್ನು ಒಡೆದು ಆಳುವ ಈ ಮನಸ್ಥಿತಿಯನ್ನು ತಿರಸ್ಕರಿಸಿ ನಾವೆಲ್ಲರೂ ಮೋದಿ ಎಲ್ಲರಿಗೂ ಒಳ್ಳೇದ್ ಮಾಡ್ತಾ ಇದ್ದಾರೆ, ಯಾರನ್ನ ಅವರು ತಾರತಮ್ಯ ಮಾಡ್ತಾ ಇಲ್ಲ. ಅವರನ್ನು ಬೆಂಬಲಿಸಬೇಕು ಅಂತ ಹೇಳಿ ನಾನು ಎಲ್ಲ ಸಮಸ್ತ ಹಿಂದೂ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾವು ಮಹಿಳೆ ಒಂದು ಅಡಿಗೆ ಮಾಡುವಾಗ ಕಣ್ಣಲ್ಲಿ ನೀರು ಬಿಡ್ಕೊಂಡು ಹೊಗೆ ಒಂದು ಇದರಲ್ಲಿ ಅಡಿಗೆ ಮಾಡ್ತಾ ಇದ್ರು. ಆ ಒಂದು ಉಜ್ವಲ ಯೋಜನೆಯನ್ನು ಮೊದಲಿಗೆ ಪ್ರಧಾನಿಯವರು ತಂದದ್ದೇ ನಮ್ಮ ಮಹಿಳೆಯರನ್ನ ಒಂದು ಕಷ್ಟವನ್ನು ನೋಡಿಕೊಂಡು. ಆ ಒಂದು ಉಜ್ವಲ ಯೋಜನೆಯಿಂದಾಗಿ ಈಗ ಒಂದು ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಕಟ್ಟಿಗೆಯಿಂದ ಉರಿಸುವಂತ ಒಲೆಯ ಒಂದು ಸಮಸ್ಯೆ ಇಲ್ಲ. ಎಲ್ಲ ಮನೆಯಲ್ಲಿ ಕೂಡ ಕಡು ಬಡವನ ಮನೆಯಲ್ಲಿ ಕೂಡ ಒಂದು ಉಜ್ವಲ ಯೋಜನೆಯಿಂದಾಗಿ ಒಂದು ಗ್ಯಾಸ್ ಸ್ಟವ್ನಲ್ಲಿ ಒಂದು ಮಹಿಳೆ ಎಂದು ಅಡಿಗೆ ಮಾಡುವಂತ ಒಂದು ಉತ್ತಮ ಸ್ಥಿತಿಗೆ ತಲುಪಿದ್ದಾರೆ. ಅದರಿಂದಾಗಿ ನಮ್ಗೆ ಒಳ್ಳೆಯ ಒಂದು ವಾತಾವರಣ ಇದೆ ಎಲ್ಲ ಕಡೆ. ಕುವೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಫುಡ್ ಬರ್ತಿತ್ತು, ಅದು ಇಲ್ಲ ಸರಿಯಾಗಿ. ಈಗ ಟೀಚರ್ಸ್ ಅವರೆಲ್ಲ ಟಿಫಿನ್ ಒಂದು ಮನೆಯಿಂದ ಟಿಫಿನ್ ಬಂದು ತಿಂತಿದ್ದಾರೆ ಟೀಚರ್ಸ್ ಅವರು. ಅದೇ ರೀತಿ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಿತ್ತು ಮಕ್ಕಳಿಗೆ, ಇಲ್ಲಿ ಶಾಲಾ ಮಕ್ಕಳಿಗೆ, ಅದು ಇಲ್ಲ. ಯಾರು ಕೇಳುದಿಲ್ಲ, ಅದನ್ನೆಲ್ಲ ಯಾರು ಕೇಳುವವರು ಇಲ್ಲ, ಕೇಳುದು ಸಹ ಇಲ್ಲ. 200 ಯೂನಿಟ್ ಫ್ರೀ, 200 ಯೂನಿಟ್ ಫ್ರೀ, ಪ್ರತಿ ಮನೆಗೂ ಫ್ರೀ ಅಂತೇಳಿ. ಈಗ ನೋಡಿದ್ರೆ 50-60 ಯೂನಿಟ್ ಬರ್ತಿಲ್ಲ, ಎಲ್ಲರಿಗೂ ಕರೆಂಟ್ ಬಿಲ್ ಬರ್ತಾ ಉಂಟು. ಅವರಿಗೆ 200 ರೂಪಾಯಿ ಫ್ರೀ ಬಂದಿದ್ರೆ ಈಗ ಕರೆಂಟ್ ಬಿಲ್ 470-500 ರೂಪಾಯಿ ಬರ್ತಾ ಉಂಟು. ನಮ್ಗೆ ಅದೇ ಹೇಳ್ತಾ ಇದ್ದಾರೆ ಫೀಲ್ಡ್ಗೆ ಹೋದಾಗ, ಎಂಚಿನ ಫ್ರೀ ಅಕ್ಕ ಎಂಕ್ಲೆಗಿಂತ ಕರೆಂಟ್ ಬಿಲ್ ಕಟ್ಟರೆ ಬರೋದು, ನಿಜ ಫೀಸ್ ದೆಪ್ಪ ಮಾಡೋದಿಲ್ಲ. ವಿರೋಧ ಪಕ್ಷವೇ ಇಲ್ಲಲ್ಲ, ಗಟ್ಟಿ ಇಲ್ಲ, ವಿರೋಧ ಪಕ್ಷವೇ ಇಲ್ಲ. 40 ಸೀಟು ಇಟ್ಕೊಂಡು ಅಧಿಕೃತವಾಗಿ ವಿರೋಧ ಪಕ್ಷವೇ ಇಲ್ಲ. ಅರವಿಂದ್ ಕೇಜ್ರಿವಾಲ್ ರವರು ಈಗಾಗಲೇ ಜೈಲಲ್ಲಿ ಕೂತಿದ್ದಾರೆ. ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನವರೇ ಅವರನ್ನು ವಿರೋಧಿಸ್ತಾ ಇದ್ರು. ಆದ್ರೆ ಈಗ INDIA ಮಾಡಿಕೊಂಡು ಅವರ ಜೊತೆ ಅಲಯನ್ಸ್ ಮಾಡ್ಕೊಂಡು ಇದ್ದಾರೆ. ಈಗ ಯಾರೆಲ್ಲ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಎಲ್ಲ ಭ್ರಷ್ಟರೇ. ಲಾಲು ಪ್ರಸಾದ್ ಇರ್ಬೋದು, ಅವರು ಎಷ್ಟು ಸಾರಿ ಘೋಟಾಲ ಮಾಡಿ ಜೈಲಿಗೆ ಹೋಗಿ ಬಂದವರು, ಈಗ ಅವರೊಟ್ಟಿಗೆ ಅಲಯನ್ಸ್ ಮಾಡಿದ್ದಾರೆ. ಜಾತಿಯ ಇದು ಬರ್ತಾ ಉಂಟು. ಈಗ ನಮ್ಮದು ಹಿಂದುತ್ವದ ಒಂದು ದೇಶ, ಅದನ್ನು ಹಾಳು ಮಾಡ್ಲಿಕ್ಕೆ ಅಂತ ಈಗ ಪ್ರಯತ್ನ ಮಾಡ್ತಾರೆ. ಇಷ್ಟರವರೆಗೆ ನಮ್ಗೆ ಇದ್ದಂತ MP ಅವರು ನಮ್ಮ ಈ ಕಡೆ ಎಲ್ಲಿ ಕೂಡ ನಾವು ಇಷ್ಟರವರೆಗೆ ಅವರು ನೋಡ್ಲಿಲ್ಲ. ಜಲ್ ಜೀವನ್ ಮಿಷನ್ ಎಂಬಂತಹ ಯೋಜನೆಯಲ್ಲಿ ಪ್ರತಿ ಮನೆಗೆ ಕೂಡ ನಲ್ಲಿ ನೀರಿನ ವ್ಯವಸ್ಥೆ, ಅದೇ ರೀತಿ ಬಡ ಕುಟುಂಬಗಳಿಗೆ ಇರುವಂತಹ ಆರೋಗ್ಯದ ವಿಚಾರದಲ್ಲಿ ಆಯುಷ್ಮಾನ್ ಭಾರತ್, ಅದೇ ರೀತಿ ವಿವಿಧ ಯೋಜನೆಗಳನ್ನ ಪ್ರತಿ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡಿದ್ವಿ. ನಮ್ಮ ಗ್ರಾಮದಲ್ಲಿ ಹೈವೇದು ಕೆಲಸನೇ ಸ್ಟಾರ್ಟ್ ಆಗಿಲ್ಲ. ಹೈವೇಗೆ ಈ ನೀರಿಗೆ ಟಚ್ ಇಲ್ಲ. ಹಳ್ಳಿ ಪ್ರದೇಶದಲ್ಲಿ 2 ವರ್ಷ ಮುಂಚೆನೆ ಪೈಪ್ಲೈನ್ ಮಾಡಿದ್ದಾರೆ, ಇನ್ನೂ ಕೂಡ ಕಲೆಕ್ಷನ್ ಮಾಡಿಲ್ಲ, ಒಂದು ರೋಡ್ ಆಗಿಲ್ಲ. ನಮ್ಮ ಶಾಸಕರಿದ್ದು 5-6 ವರ್ಷ ಆಯ್ತು. ನಮ್ಮ ಜಿಲ್ಲೆಯಲ್ಲಿ ಪದ್ಮರಾಜ್ ಆರ್ ಪೂಜಾರಿ ಅವರು 100ಕ್ಕೆ 100 ಗೆಲ್ತಾರೆ. ಆ ವಿಶ್ವಾಸ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇದೆ. ಅವರು BJP ಅವರು ಗೆಲ್ತಾರೆ ಎಂಬ ವಿಶ್ವಾಸ BJP ಅವರಿಗೆ ಇದೆ. ಇವತ್ತು ಮೀಡಿಯಾದವರು ಎಲ್ಲ ಕಡೆ ಹೋಗ್ತಾ ಇದ್ರು. ಅವರಲ್ಲಿ ಅದು ಮುಂದಿನ 2014ರಲ್ಲಿ ಮತ್ತು 2019ರಲ್ಲಿ ಇದ್ದಂತ ಜೋಶ್ ಅವರಲ್ಲಿ ಇದೆಯಾ? ಮೇಡಮ್, ಚುನಾವಣೆಯ ಕಾವು ಹೇಗಿದೆ? ಇನ್ನೇನು ಕೇವಲ 2-3 ದಿನದಲ್ಲಿ ಚುನಾವಣೆ. ನಾವು ತುಂಬಾ ಎಲ್ಲರೂ ನಾವು ಉತ್ಸಾಹದಲ್ಲಿದ್ದೇವೆ. ಯುವ ಕಾರ್ಯಕರ್ತರು ಎಲ್ಲರೂ ಕೂಡ ಉತ್ಸಾಹದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಕ್ಯಾಂಡಿಡೇಟ್, ನಮ್ಮ ಪ್ರಧಾನಮಂತ್ರಿ ಹಾಗೆ ಅವರೊಂದು 70 ವರ್ಷ ಕಳೆದ ವ್ಯಕ್ತಿ ಆದ್ರೂ ಕೂಡ ಅವರಲ್ಲಿರುವಂತ ಉತ್ಸಾಹ, ಆ ಉತ್ಸಾಹವನ್ನು ನೋಡಿ ನಮ್ಮಲ್ಲಿ ಇರುವ ಉತ್ಸಾಹ ಇಮ್ಮಡಿ ಆಗ್ತಾ ಉಂಟು. ಮತ್ತೆ ಹೇಳಿ ಜನರ ಬಳಿಗೆ ಮತದಾನ ಕೇಳಲಿಕ್ಕೆ ಹೋಗ್ಲಿಕ್ಕೆ ನಮ್ಗೆ ಯಾವುದೇ ಹಿಂಜರಿಕೆ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಪ್ರಧಾನಿಯವರು 10 ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮಗಳೇ ಹಾಗೆ ಇದೆ. ಆದ್ರಿಂದಾಗಿ ನಾವು ಯಾವುದೇ ಒಂದು ಕಾಂಗ್ರೆಸ್ಸಿನವರ ತರ ಅಲ್ಲ, ಹಿಂಜರಿಕೆಯಿಂದ ಹೇಗೆ ಕೇಳುದು ಅಂತ ಹೇಳುವ ಆ ಪ್ರಶ್ನೆ ಇಲ್ಲ. ಧೈರ್ಯವಾಗಿ ನಾವು ಹೋಗಿ ರೈತರನ್ನಾಗ್ಲಿ ಯುವಕರನ್ನಾಗ್ಲಿ ಹೋಗಿ ಮತದಾನವನ್ನ ಕೇಳ್ತಾ ಇದ್ದೇವೆ. ನಿಮಗೆ ಈಗ ಮತದಾನ ಕೇಳಲಿಕ್ಕೆ ಹೋದಾಗ ಯಾವ ರೀತಿಯಾಗಿ ಉತ್ತರಿಸ್ತಾ ಇದ್ದಾರೆ ಮತದಾರರು? ತುಂಬಾ ಪಾಸಿಟಿವ್ ಆದ ವಾತಾವರಣ ಇದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಪ್ರಧಾನಮಂತ್ರಿಯ ಒಂದು ಯೋಜನೆಯ ಫಲಾನುಭವಿ ಇಲ್ಲದ ಮನೆಯೇ ಇಲ್ಲ. ಅದು ಯುವಕರಿಂದ ಹಿಡಿದು ರೈತರವರೆಗೆ ಕೂಡ. ಮತ್ತೆ ಅತಿ ಹೆಚ್ಚಾಗಿ ಮಹಿಳೆಯರು ತುಂಬಾ ಉತ್ಸಾಹದಲ್ಲಿದ್ದಾರೆ. ಈ ಸಾರಿ ನಮ್ಮ ಪ್ರಧಾನಿ ಮೋದಿ ಅವರನ್ನೇ 3ನೇ ಅವಧಿಗೆ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ಒಂದು ಉತ್ಸಾಹ ಅವರಲ್ಲಿ ತುಂಬಾ ಹೆಚ್ಚಾಗಿದೆ. ಯಾಕೆಂತ ಹೇಳಿದ್ರೆ ಮೊದಲನೇದಾಗಿ ಅವರಿಗೆ ಒಂದು ಯಾವ ಮಹಿಳೆ ಒಂದು ಅಡಿಗೆ ಮಾಡುವಾಗ ಕಣ್ಣಲ್ಲಿ ನೀರು ಬಿಡ್ಕೊಂಡು ಹೊಗೆ ಒಂದು ಇದರಲ್ಲಿ ಅಡಿಗೆ ಮಾಡ್ತಾ ಇದ್ರು. ಆ ಒಂದು ಉಜ್ವಲ ಯೋಜನೆಯನ್ನು ಮೊದಲಿಗೆ ಪ್ರಧಾನಿಯವರು ತಂದದ್ದೇ ನಮ್ಮ ಮಹಿಳೆಯರನ್ನ ಒಂದು ಕಷ್ಟವನ್ನು ನೋಡಿಕೊಂಡು. ಆ ಒಂದು ಉಜ್ವಲ ಯೋಜನೆಯಿಂದಾಗಿ ಈಗ ಒಂದು ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಕಟ್ಟಿಗೆಯಿಂದ ಉರಿಸುವಂತ ಒಲೆಯ ಒಂದು ಸಮಸ್ಯೆ ಇಲ್ಲ. ಎಲ್ಲ ಮನೆಯಲ್ಲಿ ಕೂಡ ಕಡು ಬಡವನ ಮನೆಯಲ್ಲಿ ಕೂಡ ಒಂದು ಉಜ್ವಲ ಯೋಜನೆಯಿಂದಾಗಿ ಒಂದು ಗ್ಯಾಸ್ ಸ್ಟವ್ನಲ್ಲಿ ಒಂದು ಮಹಿಳೆ ಎಂದು ಅಡಿಗೆ ಮಾಡುವಂತ ಒಂದು ಉತ್ತಮ ಸ್ಥಿತಿಗೆ ತಲುಪಿದ್ದಾರೆ. ಅದರಿಂದಾಗಿ ನಮ್ಗೆ ಒಳ್ಳೆಯ ಒಂದು ವಾತಾವರಣ ಇದೆ ಎಲ್ಲ ಕಡೆ. ಕುವೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಮೇಡಮ್, ಏನ್ ಹೇಳ್ತೀರಿ? ಇದು ರಾಷ್ಟ್ರೀಯತೆ ಮತ್ತು ಹಿಂದುತ್ವಕ್ಕೋಸ್ಕರ ನಡೀತಿರುವಂತಹ ಒಂದು ಚುನಾವಣೆ. ಈ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ನವರು 2 ವಿಷಯವನ್ನು ನಮ್ಮ ಯುವಕರಲ್ಲಿ ತುಂಬ್ತಾ ಇದ್ದಾರೆ. ಒಂದು ಜಾತೀಯತೆ, ಮತ್ತೊಂದು ನೋಟ ಅಂತ ಹೇಳುವ ಒಂದು
ಇದನ್ನು ತಂದು ಅವರು ನಮ್ಮನ್ನು ಹೊಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರಿಂದ ಹಿಂದೂಗಳಾದ ನಾವೆಲ್ಲ ಅವರ ಈ ಒಂದು ಹಿಂದೂಗಳನ್ನು ಒಡೆದು ಆಳುವ ಈ ಮನಸ್ಥಿತಿಯನ್ನು ತಿರಸ್ಕರಿಸಿ ನಾವೆಲ್ಲರೂ ಮೋದಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ, ಯಾರನ್ನ ಅವರು ತಾರತಮ್ಯ ಮಾಡ್ತಾ ಇಲ್ಲ, ಅವರನ್ನು ಬೆಂಬಲಿಸಬೇಕು ಅಂತೇಳಿ ನಾನು ಎಲ್ಲ ಸಮಸ್ತ ಹಿಂದೂ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮಿಂದ ಇಷ್ಟು ಮಾತ್ರ ಮಾಡ್ಬೋದು, ಮೋದಿಗೆ ನಾವು ಅವರನ್ನು ಬೆಂಬಲಿಸಿ ಅವರ ಕೆಲಸ ಕಾರ್ಯಗಳಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ಬೋದು. ಯಾವುದೇ ಜಾತೀಯತೆಗೂ ನೋಟಕ್ಕೂ ಬಗ್ಗದೆ ಎಲ್ಲ ಹಿಂದೂಗಳು ಬಂದು ಮೋದಿಯ ಮುಖವನ್ನು ನೋಡಿ ಅವರ ಅಭ್ಯರ್ಥಿಗೆ ಮತವನ್ನು ಚಲಾಯಿಸಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ಸರ್, ಈಗ ಲೋಕಲ್ ಇಶ್ಯೂಗಳು ಬರ್ತಾ ಇದೆ. ಸ್ಥಳೀಯವಾಗಿ ಬಹಳಷ್ಟು ಜನ ಗ್ಯಾರಂಟಿ ಅಂತ ಮಾತಾಡ್ತಿದ್ದಾರೆ. ನಿಮಗೆ ಫೀಲ್ಡಿಗೆ ಹೋದಾಗ ಗ್ಯಾರಂಟಿಯ ಮಾತುಗಳು ಬರ್ತಾ ಇದೆಯಾ? ನೋಡಿ, ಈಗ ಗ್ಯಾರಂಟಿ ಬಗ್ಗೆ ಅಂತ ಹೇಳಿದ್ರೆ ಈಗ ಸರ್ಕಾರ ಬಂದು 11 ತಿಂಗಳಾಗಿದೆ. 11 ತಿಂಗಳಲ್ಲಿ ಕೆಲವರ ಮನೇಲಿ ಹೋದ್ರೆ ಈಗ 6 ಕಂತು, 4 ಕಂತು, 3 ಕಂತು. ಗ್ಯಾರಂಟಿ ಅಂತ ಹೇಳಿದ್ರೆ 11 ತಿಂಗಳಲ್ಲಿ 22,000 ಬರಬೇಕು ಒಬ್ಬರಿಗೆ. ಈಗ ಬಂದದೆಷ್ಟು? ಕೆಲವರಿಗೆ 8,000, ಕೆಲವರು 5,000. ಕೆಲವರು ಹೇಳ್ತಿದ್ದಾರೆ ಇವರು ಗ್ಯಾರಂಟಿ ಅಂತ ಹೇಳಿ ನಮ್ಮನ್ನೆಲ್ಲ ಮಂಗ ಮಾಡಿದ್ದಾರೆ. ಇನ್ನು 11 ತಿಂಗಳಲ್ಲಿ ಅಭಿವೃದ್ಧಿ ಕೇಳಿದ್ರೆ ಯಾವುದೂ ಇಲ್ಲ. ರಸ್ತೆ ಆಗ್ಬೋದು, ಯಾವುದು ಕೇಳಿದ್ರೆ ಅವ್ರ ಹತ್ರ ಇಲ್ಲ, ಯಾವ ಅಭಿವೃದ್ಧಿ ಇಲ್ಲ. ಈಗ ನೋಡಿ, ST/SCಗೆ ಮೀಸಲಿಟ್ಟಂತ ಹಣವನ್ನ ಎಲ್ಲಿದೆ? ಈಗ ಅವ್ರು ಹೇಳಿದ್ರೆ ಓಪನ್ ಆಗಿ, ಏನು ನಾವು ಮೀಸಲಾತಿ ಮೀಸಲಾತಿ ಹಣವನ್ನು ನಾವು ತೆಗೆದಿದ್ದೇವೆ ಅಂತ. ಯಾಕೆ ಯಾರು ಆ ವಿಷಯವನ್ನು ಹೋರಾಟ ಮಾಡ್ತಿಲ್ಲ ಹೇಳಿ? ಯಾರಾದ್ರೂ ಕೇಳೋರಿದ್ದಾರೆ? ಯಾರಿಲ್ಲ. ಅವರಿಗೆ ಬಂದಾಗೆ ಅವರು ಸರ್ಕಾರ ಮಾಡಿದ್ದಾರೆ. ಹೋದ ಸಲ ಚುನಾವಣೆ ಟೈಮಲ್ಲಿ 40% ಅಂತ ಹೇಳಿದರು. 40% ಸರ್ಕಾರ ಅಂತ. ಇವರು ಅದನ್ನ ಪ್ರೂವ್ ಮಾಡಿದ್ರಾ? ಇಲ್ಲ, ಅದು ಇಲ್ಲ. ಈಗ ಇವ್ರದ್ದು 40 ಹೋಗಿ 80% ಆಗಿದೆ. ಕೇಳೋರಿಲ್ಲ. ಈಗೇನು ಜನಗಳು ಮಂಗಗಳೇನಲ್ಲ. ಈಗ ನೋಡಿ, ಹುಬ್ಳಿಲಾದಂಥ ಹತ್ಯೆಯಲ್ಲಿ ಅದೇ ನಮ್ಮ UP ಸರ್ಕಾರ ಯೋಗಿಸಿದ್ರೆ ಇಷ್ಟೊತ್ತು ಏನಾಗ್ತಿತ್ತು? ಇಲ್ಲಿ ಅವನ ಕಥೆನೇ ಬೇರೆ ಆಗ್ತಿತ್ತು. ಮನೆ ಆಗ್ಬೋದು ಅಥವಾ ಆಗುವಂತ ಅವನ ಜಾಗ ಇರ್ಬೋದು, ಎಲ್ಲವನ್ನ ಇಷ್ಟೊತ್ತಿಗೆ ಡೆಮಲಿಷ್ ಮಾಡ್ತಿದ್ರು. ನೋಡಿ, ಅಂತ ಲೀಡರ್ ನಮ್ಮಲ್ಲಿ ಇಲ್ಲ. ಈ ಗೌರ್ಮೆಂಟ್ ನೋಡಿ, ಈಗ ನೋಡಿ, ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಯಾರು? ಈ ಸರ್ಕಾರದವರು. ಯಾರಾದರೂ ಒಬ್ರು ಇದಕ್ಕೆ ಬೇಕಾದಂತ ಹೋರಾಟ ಯಾರು ಮಾಡಿದಾರಾ? ಯಾರಾದ್ರೂ ಒಬ್ರಾದ್ರೂ ಕಾಂಗ್ರೆಸ್ಸಿನವರಾಗ್ಲಿ ಅಥವಾ ಅವರ ಕಾರ್ಯಕರ್ತರಾಗ್ಲಿ ಯಾರಾದ್ರೂ ವಿರೋಧ ಮಾಡಿದ್ರು ಉಂಟಾ? ಯಾರು ಇಲ್ಲ. ಅದೇ ನಾವು ಮುನ್ನೆಯಿಂದ ಹೇಳ್ತಿದ್ದೇವೆ, ನಾವು ನಮ್ಮ ಹೆಣ್ಣು ಮಕ್ಕಳಾಗ್ಲಿ ಅಥವಾ ನಮ್ಮ ಮತದಾರ ಆಗ್ಲಿ ಮೋದಿಗೆ ಓಟು ಬೇಕು, ಓಟು ಕೇಳುವಂತ ಪರಿಸ್ಥಿತಿ ಯಾಕೆ ಗೊತ್ತುಂಟ? ರಾಮ ಮಂದಿರ ಆಗಿದೆ. ಈಗ ರಾಮ ಮಂದಿರ ಆದ ನಂತರ ಕೂಡ ನಾವು ಮೋದಿಜಿಗೆ ಓಟನ್ನು ಕೇಳುವಂಥದ್ದು ಇದೆಯಾ ಎಲ್ಲಾದ್ರೂ? ಅದೇ ಅವರಾಗ್ತಿದ್ರೆ ಬೇರೆ ಯಾವುದೇ ಪಕ್ಷದವರು ಇದ್ರೆ ಕೇಳ್ತಿದ್ರಾ? ನೋಡಿ, ಈಗ ಜನತಲ್ಲಿ ಏನು ಕೊರತೆ ಇಲ್ಲ. ಎಲ್ಲರೂ ಈಗ ಮೋದಿಜಿಯನ್ನು ಒಪ್ಕೊಂಡಿದ್ದಾರೆ. ಈ ವರ್ಷ 400 ಸೀಟ್ ಬರ್ತದೆ. ಇಲ್ಲಿ ಕನ್ನಡದಲ್ಲಿ ಅಷ್ಟೇ 28ಕ್ಕೆ 28 ಬರುವಂತ ಸಾಧ್ಯತೆ ಇದೆ. ಬರ್ತದೆ. ಎಲ್ಲ ಮನೆಯಲ್ಲಿ ಹೋದ್ರು ಕೂಡ ಹೇಳುದೊಂದೇ, ನೀವು ನಮ್ಮ ಮನೆ ಬರೋದು ಬೇಡ. ಆದ್ರೂ ನಮ್ಮ ಕರ್ತವ್ಯ ಏನಂದ್ರೆ ನಾವು ಮನೆಗೆ ಹೋಗಿ ಚುನಾವಣೆ ದಿವಸ ಅವರಿಗೆ ಒಂದು ನೆನಪಿಸ್ಕೊಳ್ಳೋದು, ಅಂದ್ರೆ ಅವರಿಗೆ ಇದು ಫ್ಲಾಮಿಟ್ ಎಲ್ಲ ಕೊಟ್ಟು ಅವ್ರಿಗೆ ನೆನಪಿಸೋದು ನಮ್ಮ ಕರ್ತವ್ಯ. ಆದ್ರೆ ಯಾರು ಕೂಡ ಮೈನಸ್ ಆಗಲಿ ಅಥವಾ ಏನು ಅವರು ನಮ್ಮ ಮೋದಿಜಿಯವರ ಬಗ್ಗೆ ಹೇಳೋದಿಲ್ಲ. ಎಲ್ಲರಿಗೂ ಗೊತ್ತಿದೆ. ಈಗ ಕಿಶನ್ ಯೋಜನೆ ಆಗ್ಬೋದು, ಉಜ್ವಲ ಯೋಜನೆ ಬೇಡ ಹೇಳಿದಾಗೆ ಎಲ್ಲವನ್ನು, ಅಥವಾ ಡೈರೆಕ್ಟ್ ಆಗಿ ಕಿಶನ್ ಯೋಜನೆ ಅವರ ಅಕೌಂಟಿಗೆ ಹಣ ಬೀಳುದು ಹೇಗೆ? ಮೊದಲು ಬರ್ತಿತ್ತಾ? ಇಲ್ಲ. ಈಗ ನೋಡಿ, ಅವರ ಅಕೌಂಟಿಗೆ ಬೀಳ್ತಾ ಉಂಟು. ಈ ಮೋದಿ ಅವರ ಎಲ್ಲ ವ್ಯವಸ್ಥೆಯನ್ನು ಕೂಡ ಅವರವರ ಮನೆಗೆ ತಲುಪಿಸ್ತಾ ಇದ್ದಾರೆ. ಇವರ ಈಗಿನ ಸರ್ಕಾರ, ನಮ್ಮ ಇಲ್ಲಿರುವಂತ ಕರ್ನಾಟಕ ಸರ್ಕಾರ ಏನಾದ್ರೂ ಇದೆಯಾ? ಗ್ಯಾರಂಟಿ ಎಲ್ಲಿ ಗ್ಯಾರಂಟಿ ಇದೆ? 11 ತಿಂಗಳಲ್ಲಿ ಎಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ? ಕರೆಂಟ್ ಬಿಲ್ ಅಂತ ಹೇಳಿದ್ರು ₹3.40 ಏನೋ ಇತ್ತು. ಈಗ ಎಷ್ಟಾಗಿದೆ? ₹7 ಆಗಿದೆ. ಯಾರು ಕೇಳೋರಿದ್ದಾರಾ? ಅದೂ ಇಲ್ಲ. ಈಗ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಫುಡ್ ಬರ್ತಿತ್ತು, ಅದೂ ಇಲ್ಲ ಸರಿಯಾಗಿ. ಈಗ ಟೀಚರ್ಸ್ನವರೆಲ್ಲ ಮನೆಯಿಂದ ಟಿಫಿನ್ ಬಂದು ತಿಂತಿದ್ದಾರೆ ಟೀಚರ್ಸ್ ಅವರು. ಅದೇ ರೀತಿ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಿತ್ತು ಮಕ್ಕಳಿಗೆ, ಇಲ್ಲಿ ಶಾಲಾ ಮಕ್ಕಳಿಗೆ, ಅದೂ ಇಲ್ಲ. ಯಾರು ಕೇಳುದಿಲ್ಲ. ಅದನ್ನೆಲ್ಲ ಯಾರು ಕೇಳೋರು ಇಲ್ಲ, ಕೇಳುದು ಸಹ ಇಲ್ಲ. ಕೇಳಿದ್ದು ಹೇಳ್ತಾರೆ ಗ್ಯಾರಂಟಿ ಕಾಂಗ್ರೆಸ್ನವರು. ಏನು ಇದೇ ಗ್ಯಾರಂಟಿ ಉಂಟು? ದರ ಎಲ್ಲ ಏರಿಕೆ ಆಗಿದೆ. ಮೊದಲು ಹೇಳ್ತು ದರ ಅಷ್ಟಾಯ್ತು, ಗ್ಯಾಸಿಗೆ ಬೆಲೆ ಇಷ್ಟಾಯ್ತು ಅಂತ. ಇವ್ರದ್ದು 2,000 ಬರೋದ್ರೊಟ್ಟಿಗೆ 10,000 ಹೋಗ್ತಾ ಉಂಟು ಕಿಸೆಯಿಂದ. ಅದು ಯಾರು ಹೇಳ್ತಾರೆ? 2,000 ಕೊಡುವುದರೊಟ್ಟಿಗೆ 10,000 ಕಿಸೆಯಿಂದ ಹೋಗ್ತಾ ಉಂಟು ಸಾಮಾನ್ಯ ಜನರು. ಅದು ಎಲ್ಲ ಜನರಿಗೆ ಈಗ ಅರ್ಥ ಆಗಿದೆ. ಅವತ್ತು ಓಟಿನ ಕ್ಯಾಂಪೇನ್ ಅಲ್ಲಿ ಹೇಳಿದ್ರು 200 ಯೂನಿಟ್ ಫ್ರೀ, 200 ಯೂನಿಟ್ ಫ್ರೀ, ಪ್ರತಿ ಮನೆಗೂ ಫ್ರೀ ಅಂತೇಳಿ. ಈಗ ನೋಡಿದ್ರೆ 50-60 ಯೂನಿಟ್ ಬರ್ತಿಲ್ಲ, ಎಲ್ಲರಿಗೂ ಕರೆಂಟ್ ಬಿಲ್ ಬರ್ತಾ ಉಂಟು. ಅವರಿಗೆ ₹200 ಫ್ರೀ ಬಂದಿದ್ರೆ ಈಗ ಕರೆಂಟ್ ಬಿಲ್ ₹470-500 ಬರ್ತಾ ಉಂಟು. ನಮ್ಗೆ ಅದೇ ಹೇಳ್ತಾ ಇದ್ದಾರೆ ಫೀಲ್ಡಿಗೆ ಹೋದಾಗ. ಎಂಚಿನ ಫ್ರೀ ಅಕ್ಕ ಎಂಕ್ಲೆಗಿತ್ತ ಕರೆಂಟ್ ಬಿಲ್ ಕಟ್ಟರೆ ಬರೋದು ಇತರ ಫೀಸ್ ದೆಪ್ಪ ಮಾಡೋದಿಲ್ಲ ಅಂತ. ಈಗ ಹಾಲಿನ ಸೊಸೈಟಿಯಲ್ಲಿ ಸಬ್ಸಿಡಿ ಬರ್ತಿತ್ತು, 1 ವರ್ಷ ಆಯ್ತು, ಅದೂ ಇಲ್ಲ. ಆದ್ರೆ ಕೆಲವರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಇನ್ನು ಕೆಲವರು ಗೊತ್ತಾಗಿದೆ. ಈಗ MP ಚುನಾವಣೆ ಎಲ್ಲರೂ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಅದೇ ಸಬ್ಸಿಡಿ 1 ವರ್ಷದಿಂದ ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದ ಮೇಲೆ ಸಬ್ಸಿಡಿ ಯಾರಿಗೂ ಬರ್ತಿಲ್ಲ. ಚುನಾವಣೆಯಲ್ಲಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಹೇಳುದಷ್ಟೇ ಮೋದಿ ಅವರಿಗೆ ನಾವು ಓಟ್ ಕೊಡ್ತೇವೆ ಅಂತೇಳಿ. ಆದ್ರೆ ಅಂದ್ರೆ ಮತ್ತೊಂದು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಒಂದು ₹6,000 ಬರ್ತಾ ಇದೆ. ಅದೇ ರೀತಿ ನಮ್ಮ ಯಡಿಯೂರಪ್ಪನವರ ಗವರ್ಮೆಂಟ್ ಇರುವಾಗ ಸಹ BJP ಕರ್ನಾಟಕದಲ್ಲಿ ಇರುವಾಗ 4,000 ಕೊಡ್ತಾ ಇದ್ರು. ಅದನ್ನು ಸಹ ಈಗ ಇವರು ಕಟ್ ಮಾಡಿದ್ದಾರೆ. ರೈತರಿಗೆ ಸಹ ಯಾವುದೇ ಫೆಸಿಲಿಟಿಗಳನ್ನು ಕೊಡ್ತಾ ಇಲ್ಲ ಅವರು. ಕಾವು ಈಗ ಇನ್ನು 3 ದಿನ ಇದೆ ಚುನಾವಣೆಗೆ.
ಈಗ ಆದಷ್ಟು ಫೀಲ್ಡ್ಗಳೆಲ್ಲ ಮುಗಿಸ್ಕೊಂಡು ಮನೆಗೆ ಸಂಪರ್ಕ ಎಲ್ಲ ಮಾಡಿಕೊಂಡು ನಾವು ಬಂದಿದ್ದೇವೆ. ಒಟ್ಟಾರೆಯಾಗಿ ನಮ್ಮ ಬಿಜೆಪಿ ನರೇಂದ್ರ ಮೋದಿ ಅವರು ಬರ್ತಾರೆ, ಒಂದು ಗ್ಯಾರಂಟಿ ವಿಶ್ವಾಸ ಇದೆ. ನಮಗೆ ಸಹ ಅದೇ ವಿಶ್ವಾಸ ಉಂಟು. ವಿರೋಧ ಪಕ್ಷ ಗಟ್ಟಿ ಇಲ್ಲದ ಕಾರಣ ನಮ್ದು 4 ಸೀಟ್ ಬರ್ತದೆ. ವಿರೋಧ ಪಕ್ಷವೇ ಇಲ್ಲಲ್ಲ, ಗಟ್ಟಿ ಇಲ್ಲ, ವಿರೋಧ ಪಕ್ಷವೇ ಇಲ್ಲ. 40 ಸೀಟು ಇಟ್ಕೊಂಡು ಅಧಿಕೃತವಾಗಿ ವಿರೋಧ ಪಕ್ಷವೇ ಇಲ್ಲ. ಮೋದಿ ಮತ್ತೊಮ್ಮೆ ನಮ್ಮ ದೇಶಕ್ಕೆ 15 ವರ್ಷ, ಇನ್ನು 5 ವರ್ಷ ಮತ್ತೆ ಸಹ ಗಟ್ಟಿ ಇದಾಗಬೇಕು ಮೋದಿ. ಮತ ಸಮರ 2024 ನಾವು ಗುರುವಾಯನಕೆರೆಯಲ್ಲಿ ಮತ ಸಮರ ಮಾಡುವುದಕ್ಕೆ ಎರಡೂ ಪಕ್ಷದವರನ್ನು ಕೂಡ ಕರೆಸಿಕೊಂಡಿದ್ವಿ. ಆದರೆ ಒಂದು ಪಕ್ಷದವರು ಬರಲಿಲ್ಲ. ಯಾಕೆಂತಂದ್ರೆ ಅವರ ಕಚೇರಿಯಿಂದ ಬಂದ ಸೂಚನೆ ಹಿನ್ನೆಲೆಯಲ್ಲಿ ಬರಲಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆಯಿಂದ ಇನ್ನೊಂದು ಪಕ್ಷವರು ಬಂದಿದ್ದಾರೆ. ಈಗ ನಾವು ಗುರುವಾಯನಕೆರೆ ಪೇಟೆಯಲ್ಲಿ ಒಂದಷ್ಟು ಜನರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೇವೆ. ಜೊತೆಗೆ ಈಗಾಗಲೇ ಕಕ್ಕಿಂಜೆಯಲ್ಲಿ ಒಂದಷ್ಟು ಜನರನ್ನ ಮಾತಾಡಿಸಿ ಅದನ್ನು ಕೂಡ ಇದರ ಜೊತೆಗೆ ಪ್ಲೇ ಮಾಡ್ತಾ ಇದ್ದೇವೆ. ಮತ್ತು ಬಹಳಷ್ಟು ಕಡೆಗೆ ಬೆಳ್ತಂಗಡಿ ತಾಲೂಕಿನ ಬಸ್ ಸ್ಟ್ಯಾಂಡ್ನಲ್ಲಿ, ಉಜಿರೆಯಲ್ಲಿ ಇತ್ಯಾದಿ ಪೇಟೆಗಳಲ್ಲಿಯೂ ಕೂಡ ಜನರ ಅಭಿಪ್ರಾಯವನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ನಮ್ಮ ಈ ಒಂದು ಇದರ ಜೊತೆಗೆ ಲಂಚ ಭ್ರಷ್ಟಾಚಾರ ಮುಕ್ತವಾದಂತಹ ಆಡಳಿತ ಎಲ್ಲರದಾಗಬೇಕು. ಅದಕ್ಕೋಸ್ಕರವಾಗಿ ನಾವು ಇಂತಹದೊಂದು ಮತ ಸಮರದ ಜೊತೆಗೆ ಇದೊಂದು ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಪಕ್ಷ ಯಾವುದೇ ಇರಲಿ, ಅಭ್ಯರ್ಥಿ ಯಾರೇ ಆಗಿರಲಿ, ಆತ ಲಂಚ ಭ್ರಷ್ಟಾಚಾರ ಮುಕ್ತ ಆಗಿರಬೇಕು, ಮಾಡಬಾರ್ದು ಅನ್ನುವಂತಹ ಧ್ಯೇಯದೊಂದಿಗೆ, ಮತ್ತು ನಿಮ್ಮ ಅಭ್ಯರ್ಥಿಗೆ ನೀವು ಹೇಳಬೇಕು, ಇನ್ನೊಬ್ಬರ ಅಭ್ಯರ್ಥಿಗೆ ಅವರು ಹೇಳಬೇಕು ಅನ್ನುವಂತಹ ಆಶಯದೊಂದಿಗೆ ಇಂತಹದ್ದು ಮಾಡ್ತಾ ಇದ್ದೇವೆ. ನಮ್ಮದು ಇಷ್ಟರ ತನಕ ಬಿಜೆಪಿಯಿಂದ ಯಾವುದೇ ಒಬ್ಬ ಭ್ರಷ್ಟ ಅಧಿಕಾರಿ, ಭ್ರಷ್ಟ ಮಂತ್ರಿ ಆಗ್ಲಿ ಯಾರು ಜೈಲಿಗೆ ಹೋದವರು ಇಲ್ಲ. ಈಗ ನೀವು ನೋಡಿರ್ಬೋದು, ಅರವಿಂದ್ ಕೇಜ್ರಿವಾಲ್ ರವರು ಈಗಾಗಲೇ ಜೈಲಲ್ಲಿ ಕೂತಿದ್ದಾರೆ. ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನವರೇ ಅವರನ್ನು ವಿರೋಧಿಸ್ತಾ ಇದ್ರು. ಆದ್ರೆ ಈಗ INDA ಮಾಡಿಕೊಂಡು ಅವರ ಜೊತೆ ಅಲಯನ್ಸ್ ಮಾಡ್ಕೊಂಡು ಇದ್ದಾರೆ. ಈಗ ಯಾರೆಲ್ಲ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಎಲ್ಲ ಭ್ರಷ್ಟರೇ. ಲಾಲು ಪ್ರಸಾದ್ ಇರ್ಬೋದು, ಅವರು ಎಷ್ಟು ಸಾರಿ ಘೋಟಾಲ ಮಾಡಿ ಜೈಲಿಗೆ ಹೋಗಿ ಬಂದವರು, ಈಗ ಅವರೊಟ್ಟಿಗೆ ಅಲಯನ್ಸ್ ಮಾಡಿದ್ದಾರೆ. ಈಗ ಕಾಂಗ್ರೆಸ್ಸಿನ INDAಯಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಭ್ರಷ್ಟತೆಯಲ್ಲಿ ಮುಳುಗಿ ಮಿಂದೆದ್ದವರೇ. ಆದ್ರಿಂದಾಗಿ ಜನರಿಗೆ ಕೂಡ ಅರ್ಥ ಉಂಟು. ಆದ್ರೆ ಬಿಜೆಪಿಯಲ್ಲಿ ಪ್ರತಿಯೊಬ್ಬ ಈ ತರ ಇಷ್ಟರ ತನಕ ಇದ್ದ ಅಭ್ಯರ್ಥಿ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಅಥವಾ ಈಗಿನ ನಮ್ಮ ಕ್ಯಾಂಡಿಡೇಟ್ಗಳಾಗಿರ್ಬೋದು, ಯಾರು ಕೂಡ ಭ್ರಷ್ಟತೆಯಲ್ಲಿ ಒಂದು ಭ್ರಷ್ಟಾಚಾರದ ಒಂದು ಸಣ್ಣ ಆರೋಪ ಕೂಡ ಇಲ್ಲದ ವ್ಯಕ್ತಿಗಳೇ ಇದ್ದಾರೆ ಬಿಜೆಪಿಯಲ್ಲಿ. ಅದು ಒಂದು ನಮ್ಗೆ ಹೆಮ್ಮೆ. ಆದ್ರಿಂದಾಗಿ ನಾವು ಯುವಕರಾಗಿ ನಾವು ಹೆಮ್ಮೆಯಿಂದ ನಮ್ಮ ಜನರಲ್ಲಿ ಹೋಗಿ ಮತವನ್ನು ಯಾಚನೆ ಮಾಡ್ತಾ ಇದ್ದೇವೆ. ಜನಾರ್ದನ್ ರೆಡ್ಡಿ ಅವರು ನಿಮ್ಮಲ್ಲಿಗೆ ವಾಪಸ್ ಬಂದಿದ್ದಾರೆ. ಆ ನಂತರ JDS ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದೀರಿ, ಇದನ್ನ ಏನ್ ಹೇಳ್ತೀರಿ? JDS ನವರಿಗೆ ನಾವು ಒಪ್ಪಂದ ಮಾಡಿಕೊಂಡದ್ದು ಅವರಾಗಿ ಪ್ರಧಾನಮಂತ್ರಿಯ ಕಾರ್ಯವೈಖರಿಯನ್ನು ನೋಡಿ ಜನರಿಗೆ ನಮಗೆ ಒಂದು ಪ್ರಧಾನಿ ಇರ್ಬೇಕಾದ್ರೆ ನಮ್ಮ ಮೋದಿಜಿ ಅವರ ಬೇಕು ಅನ್ನೋ ಉದ್ದೇಶದಿಂದಾಗಿ ಅವರಾಗಿ ನಮ್ಮನ್ನು ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ವಿನಃ ನಾವಾಗಿ ಅವರನ್ನು ಕರೀಲಿಲ್ಲ. ನಾವು ಒಬ್ರು ನಮ್ಮ ಕಾರ್ಯವೈಖರಿ, ಈಗ ಮತದಾರರೇ ಹೋದ ವರ್ಷ ಕಾಂಗ್ರೆಸ್ಗೆ ಹಾಕಿದವನು ಈ ಸರಿ ಬಿಜೆಪಿಗೆ ಹಾಕ್ತಾನೆ, ಅವನು ಬಿಜೆಪಿಗೆ ಬರ್ತಾನೆ ಅಂತ ಹೇಳುವಾಗ ನಾವು ಬರಬೇಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂತ ಒಂದು ಬದಲಾವಣೆಯನ್ನು ಪ್ರಧಾನಿಯವರ ಆಡಳಿತ ತಂದಿದೆ ಅವರಲ್ಲಿ. ಅದರಿಂದಾಗಿ ನಾವು ಸ್ವಯಂ ಇಚ್ಛೆಯಿಂದ ಬಂದಿದ್ದಾರೆ. ನಾವೇನು ಅವರನ್ನು ಆಮಿಷ ಕೊಟ್ಟು ಹಣಬಲದಿಂದ ಕರ್ಕೊಂಡು ಬರಲಿಲ್ಲ. ರೆಡ್ಡಿಯವರು ಕೂಡ ಹಾಗೆ ನಮ್ಮ ಬಿಜೆಪಿಯಲ್ಲಿ ಇದ್ರು, ಆನಂತರ ಬಿಜೆಪಿಯಿಂದ ಹೊರಗಡೆ ಹೋದ್ರು. ಬಿಜೆಪಿ ಹೊರಗಡೆ ಹೋದಾಗ ಮನಪರಿವರ್ತನೆ ಆಗಿದೆ ಅವರಿಗೆ. ಬೇರೆ ಪಕ್ಷದಲ್ಲಿ ಸಹ ಹೋಗಿ ನೋಡಿದ್ರು ಅವರು. ಆಗ ಅವರಿಗೆ ಆಯ್ತು ನಮ್ಮ ಭ್ರಷ್ಟಾಚಾರ ಎಲ್ಲಿ ಜಾಸ್ತಿ ತುಂಬಿದೆ ಅಂತ ಅವರಿಗೆ ಅರ್ಥ ಆಯ್ತು. ಎಲ್ಲಿ ಹೋದ್ರೆ ಅಭಿವೃದ್ಧಿ ಮಾಡ್ಬೋದು ಜನರಿಗೆ ಅಂತ ಹೇಳಿ ಅವರಿಗೆ ಅರ್ಥ ಆಗಿದೆ. ಅದರಿಂದಾಗಿ ನಮ್ಮ ಜೊತೆ ಬಂದಿದ್ದಾರೆ. ಈಗ ಚುನಾವಣೆ ಕಾವು ಹೇಗಿದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆ ಕಾವು ಭಾರಿ ಜೋರಾಗಿದೆ ಅಂತ ಹೇಳ್ಬೋದು. ಹಿಂದುತ್ವ ಮತ್ತೆ ಹಿಂದುತ್ವ ವಿರೋಧಿಗಳ ಚುನಾವಣೆ ಅಂತ ಹೇಳ್ಬೋದು ಈ ಬಾರಿಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವದ ಯಾವುದೇ ರೀತಿಯ ಅಲೆ ಇಲ್ಲ ಅಂತ ಹೇಳ್ತಿದ್ರು. ಮೊನ್ನೆ ಉಜಿರೆಯಲ್ಲಿ ನಡೆದಂತ ಏನು ನಮ್ಮ ರಾಜ್ಯಾಧ್ಯಕ್ಷರ ಒಂದು ರೋಡ್ ಶೋ ಕಾರ್ಯಕ್ರಮದಲ್ಲಿ ಚೌಟ್ರ ಜೊತೆ ಯಾವ ರೀತಿಯಲ್ಲಿ ಕಾರ್ಯಕರ್ತರು ರಾಜ್ಯಾಧ್ಯಕ್ಷರನ್ನು ಬರಮಾಡಿಕೊಂಡು ಆ ರೋಡ್ ಶೋದಲ್ಲಿ ಭಾಗವಹಿಸಿದ್ದಾರೆ ಅನ್ನೋದನ್ನು ನೋಡಿರ್ಬೋದು. ಒಟ್ಟು ಜಿಲ್ಲೆಯಲ್ಲಿ ಒಂದು ಅದ್ಭುತವಾದಂತಹ ಫೀಲ್ಡ್ ವರ್ಕ್ಸ್ ಆಗ್ತಾ ಇದೆ. ಸಣ್ಣ ಮಟ್ಟದ ಕೆಲವೊಂದಷ್ಟು ಈ ಅಸಮಾಧಾನಗಳಿದ್ದದ್ದನ್ನು ಸಹ ಎಲ್ಲ ನಮ್ಮ ಹಿರಿಯ ನಾಯಕರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಈಗ ಗ್ಯಾರಂಟಿ ಅದು ಇದು ಅಂತ ಅದ್ರ ಜೊತೆಗೆ ನಿಮಗೆ ಬಿಜೆಪಿ ಅವರಿಗೆ ಗ್ಯಾರಂಟಿ ಎಷ್ಟು ಕಷ್ಟ ಆಗ್ತದೆ? ನಮಗೆ ಮೋದಿಯವರು ಮೊದಲೇ ಕೊಟ್ಟಿರುವಂಥ ಗ್ಯಾರಂಟಿ ಇದೆ. ಇವರು ಮೊದಲು ಪಟ್ಟಿ ಮಾಡಿ ಕೊಟ್ಟಿರುವಂಥ ಗ್ಯಾರಂಟಿ ನಂತರ ಬಂದದ್ದು. ಮೋದಿಜಿಯವರು ಮೊದಲು ಕೊಟ್ಟಿರುವಂಥ ಗ್ಯಾರಂಟಿಗಳು ಯಾವುದೇ ರೀತಿಯಲ್ಲಿ ಗ್ಯಾರಂಟಿ ಪಟ್ಟಿ ಮಾಡಿ ಕೊಟ್ಟದಲ್ಲ. ಅವರು 2014ರಿಂದ 2024ರವರೆಗೆ ಅವರ ಆಡಳಿತಾವಧಿಯಲ್ಲಿ
ಯಾವ ರೀತಿಯಲ್ಲಿ ದೇಶದ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಾವು ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗಂತೂ ನಮ್ಮ ಸಂಸದ ನಳಿನ್ ಕುಮಾರ್ ಕಟೀಲ್ ರವರ 3 ಅವಧಿಯಲ್ಲಿ ಸಾಧಾರಣ 1,19,000 ಕೋಟಿ ರೂಪಾಯಿ ಒಂದು ಅನುದಾನವನ್ನು ಕೇಂದ್ರದಿಂದ ತಂದಿದ್ದಾರೆ. ಅದರಲ್ಲಿ ಕೇವಲ 5,000 ಕೋಟಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇರುವಾಗ ಬಂದಿರುವಂತ ಹೇಳ್ಬೋದು. ಆನಂತರ ಉಳಿದಿರುವ ಎಲ್ಲ ಅನುದಾನಗಳು ನಮ್ಮ ಮೋದಿಜಿಯವರ ಆಡಳಿತಾವಧಿಯಲ್ಲಿ ಬಂದಿರುವಂಥದ್ದು. ಅದನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬುದ್ಧಿವಂತ ಪ್ರಪ್ರಥಮವಾಗಿ ಎಲ್ಲ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ಆನಂತರ ಎಲ್ಲರೂ ಯಾರು ಕಾಂಗ್ರೆಸ್ಸಿನ ಹಿಂದೆ ಹೋಗೋರಿದ್ದಾರೆ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರುವಂತಹ ಅಭಿವೃದ್ಧಿ, ನೀವು ಹೋಗ್ತಿರುವಂಥ ರಸ್ತೆಯ ಒಂದು ಚಿತ್ರಣವನ್ನು ನೋಡ್ಬೋದು. ಯಾವ ಹಳ್ಳಿಯಲ್ಲಿ ಹೋದ್ರೂ ಸಹ ಸಡಕ್ ರಸ್ತೆಗಳಾಗಿರುವಂಥದ್ದು ಅದು ನಮ್ಮ ಕೇಂದ್ರ ಸರ್ಕಾರದಿಂದ ಮೋದಿಯವರ ಆಡಳಿತಾವಧಿಯಲ್ಲಿ ಆಗಿರುವಂಥದ್ದು. ಈ ನಮ್ಮ ಈಗ ನೋಡಿರ್ಬೋದು ಅಲ್ಲಲ್ಲಿ ಜಲಜೀವನ್ ಅನ್ನುವಂಥ ಒಂದು ನೀರಿನ ವ್ಯವಸ್ಥೆ ಆಗ್ತಿದೆ. ಇದು ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಆಗ್ತಿದೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಅದಕ್ಕೆ ಬಂದಿರುವಂಥ ಅನುದಾನ ಯಾವುದೇ ಕಾರಣಕ್ಕೂ ಅದು ರಾಜ್ಯ ಸರ್ಕಾರದ ಅನುದಾನ ಅಲ್ಲ, ಇಡೀ ದೇಶಾದ್ಯಂತ ನರೇಂದ್ರ ಮೋದಿಯವರ ಆಡಳಿತಾವಧಿಯಲ್ಲಿ ಆಗಿರುವಂಥ ಒಂದು ಅನುದಾನ ಅದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ಹೆಚ್ಚಿನ ಗ್ರಾಮಗಳಲ್ಲಿ ಈ ವ್ಯವಸ್ಥೆ ಆಗಿದೆ. ಈಗ ಫೀಲ್ಡಿಗೆ ಒಂದು ಲೀಡಿನ ಬಗ್ಗೆ ಮಾತಾಡೋದಾದ್ರೆ ಬೆಳ್ತಂಗಡಿ ಅಥವಾ ನಿಮ್ಮ ದಕ್ಷಿಣ ಕನ್ನಡ ಹೇಗಿದೆ ಟ್ರೆಂಡ್? ನಾವು ಹೋದ ಬಾರಿ 2,70,000 ಸಾಧಾರಣ ಆ ಮತದಲ್ಲಿ ನಾವು ಜಯಗಳಿಸಿದ್ದೇವೆ. ಈ ಬಾರಿ 3 ಲಕ್ಷಕ್ಕಿಂತ ಅಧಿಕ ಮತದಲ್ಲಿ ಜಯಗಳಿಸಬೇಕು ಅನ್ನುವಂಥ ಒಂದು ಭಾರಿ ನಿರೀಕ್ಷೆಯಲ್ಲಿ ಎಲ್ಲರೂ ಫೀಲ್ಡ್ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು 50,000ಗಿಂತ ಅಧಿಕ ಮತದಲ್ಲಿ ಲೀಡ್ ಬರುತ್ತೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗಿದೆ. ಮತ ಸಮರ 2024 ವಿಶೇಷ ಕಾರ್ಯಕ್ರಮದಲ್ಲಿ ಇದೀಗ ನೀವು ಗುರುವಾಯನಕೆರೆಯ ಕಾರ್ಯಕರ್ತರ ಮಾತುಗಳನ್ನು ಕೇಳಿದ್ರಿ. ಇದೀಗ ನಾವು ಪುದುವೇಟ್ನಲ್ಲಿದ್ದೇವೆ. ಪುದುವೇಟ್ನಲ್ಲಿ ಕೆಲವೊಂದು ಅಷ್ಟು ಜನರನ್ನ ಮಾತನಾಡಿಸಬೇಕು ಅನ್ನೋಂಥ ಕಾರಣಕ್ಕಾಗಿ ಮತ್ತು ಕಕ್ಕಿಂಜೆಗೂ ಕೂಡ ನಾವು ಹೋಗಿದ್ದೇವೆ. ಅದನ್ನು ಕೂಡ ಇದೇ ಸಂಚಿಕೆಯಲ್ಲಿ ನಿಮಗೆ ಪ್ರಸಾರ ಮಾಡ್ತೇವೆ. ಇದೀಗ ಪುದುವೇಟ್ನಲ್ಲಿದ್ದೇವೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರೇನು? ಗುರುಪ್ರಸಾದ್. ಓಕೆ, ಏನ್ ಹೇಳ್ತೀರಿ, ಹೇಗಿದೆ ಲೋಕಸಭಾ ಚುನಾವಣೆ ಹವಾ? ಲೋಕಸಭೆ ಚುನಾವಣೆ ಹವಾ ನಮ್ದು ಬಿಜೆಪಿ. ಇಲ್ಲೆಲ್ಲ ಬಿಜೆಪಿ ಕಾರ್ಯಕರ್ತರಿದ್ದೀವಿ, ನಾವು ಇಷ್ಟು ಮಂದಿ ಸೇರಿದ್ವಿ. ಓಕೆ. ಮತ್ತೆ ಕಾಂಗ್ರೆಸ್ ಇವಾಗಿನ ಬಿಟ್ಟಿ ಭಾಗ್ಯ ಯೋಜನೆಗಳು ಯಾವುದು ಸರಿ ಯಾರಿಗೂ ಫಲಾನುಭವಿಗಳಿಗೆ ಸಿಗ್ತೇ ಇಲ್ಲ. ಮತ್ತೆ ವಿದ್ಯುತ್ ಫ್ರೀ ವಿದ್ಯುತ್ ಕೂಡ ಯಾರಿಗೂ ಕೂಡ ಸಿಗ್ತೇ ಇಲ್ಲ. ಮತ್ತೆ ಆರ್ಟಿಕಲ್ 370 ಮೋದಿ ಮಾಡಿದ್ದಾರೆ, ಅದು ತುಂಬ ಉಪಯುಕ್ತವಾಗಿದೆ. ಮತ್ತು CA ಕಾನೂನು ಕೂಡ ಜನರಿಗೆ ತುಂಬಾ ಉಪಯುಕ್ತವಾಗಿದೆ. ಈಗ ನಿಮ್ಮ ಊರಿನ ಬರುವ ರಸ್ತೆ ಸರಿ ಇಲ್ಲ ಅಂತ ಹೇಳುವಂಥದ್ದು ಒಂದು ಆರೋಪ. ನಾವು ನಿನ್ನೆ ಅಷ್ಟೇ ಒಂದಷ್ಟು ಜನರನ್ನ ಮಾತನಾಡಿಸಿದ್ವಿ. ಈ ವೇಳೆ ಹೇಳಿದ್ವಿ, ಹೇಗಿದೆ ರಸ್ತೆ? ಹೇಗಿದೆ? ಮುಖ್ಯ ರಸ್ತೆ ಒಂದು ಮಾತ್ರ ಬಿಟ್ಟು ಮತ್ತೆ ಉಳಿದ ಎಲ್ಲ ರಸ್ತೆಗಳು ಚೆನ್ನಾಗಿದೆ. ಹರೀಶ್ ಪೂಂಜಾರ ಅವಧಿಯಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ನಡೆದಿರುತ್ತದೆ. ಓಕೆ. ಈಗ ಕಾಂಗ್ರೆಸ್ನವರು ಮಾತನಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಟೈಮಲ್ಲಿ ಅವರ ಗ್ಯಾರಂಟಿಗಳು ವರ್ಕ್ ಆಗಿದೆ. ಈ ಸಲ ಕಾಂಗ್ರೆಸ್ನ ಮೇಲೆ ವಿಶ್ವಾಸ ಜನರಿಗೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಿ? ಯಾವುದು ಕೂಡ ಗ್ಯಾರಂಟಿ ವರ್ಕ್ ಆಗುದಿಲ್ಲ. ಇಲ್ಲಿ ಹಿಂದುತ್ವದ ಭದ್ರಕೋಟೆ ಆಗಿರೋದ್ರಿಂದ ಯಾವುದೇ ಗ್ಯಾರಂಟಿಗಳು ಇಲ್ಲಿ ವರ್ಕ್ ಆಗುದಿಲ್ಲ. ಯಾವುದೇ ಗ್ಯಾರಂಟಿಗಳು ಸರ್, ತಾವೇನ್ ಹೇಳ್ತೀರಿ? ಇದು ಅಭಿವೃದ್ಧಿಗೆ ಬೇಕಾಗಿ ನಾವು ಮೋದಿಗೆ ಓಟ್ ಹಾಕ್ತೀವಿ. ಅಭಿವೃದ್ಧಿ ಬೇಕಾಗಿ ಅಭಿವೃದ್ಧಿಗೋಸ್ಕರ ಮೋದಿಗೆ ಓಟ್ ಹಾಕ್ತೀವಿ. ಬನ್ನಿ. ಮೋಹನ್. ಏನ್ ಹೇಳ್ತೀರಿ? ಈ ಸಲ 100% ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತದೆ ಅಂತ ಹೇಳ್ತೇನೆ. 100% ಲೀಡ್ ಅಲ್ಲಿ ವಿನ್ ಆಗ್ತದೆ. ಅದೇ ಮೋದಿಯಿಂದ ತುಂಬಾ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಕೆಲಸಗಳಾಗಿದೆ. ಹಾಗೆ ಭದ್ರತೆ ದೃಷ್ಟಿಯಿಂದ ಮೋದಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ದೇಶಕ್ಕೆ. ಹಾಗಾಗಿ ಮೋದಿಯನ್ನು ಜನರು ಮತ್ತೊಮ್ಮೆ ಆರಿಸ್ತಾರೆ ಅಂತ ಹೇಳಿ ನಮಗೆ ಆತ್ಮವಿಶ್ವಾಸ ಇದೆ. ಬಿಜೆಪಿ ಮೋದಿಯವರು ಒಬ್ಬ ಒಳ್ಳೆ ಆಡಳಿತಗಾರ, ದಕ್ಷ ಆಡಳಿತಗಾರ. ಅವರದ್ದು ಒಂದು ನಮಗೆಲ್ಲ ಒಂದು ಮಾದರಿಯಾಗಿದೆ ಮೋದಿಜಿಯವರು ಬಂದ ನಂತರ ಯುವ ಪೀಳಿಗೆ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರ ಒಂದು ಉತ್ತಮವಾದ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಅವರು ಮಕ್ಕಳು ವಿದ್ಯಾಭ್ಯಾಸದ ಕಡೆ ಮತ್ತೆ ಅದರ ಕಡೆ ಮತ್ತೆ ಜಾತಿಯ ಬಗ್ಗೆ ಯಾವುದೇ ಇಲ್ಲ, ಯಾವ ಆ ಜಾತಿ ಈ ಜಾತಿ ನೋಡದೆ ಮೋದಿಯವರು ಇದು ಮಾಡ್ತಾರೆ. ಅದರಿಂದ ನಮ್ಮದು ಈ ಒಂದು ಸರಿ ಕೂಡ ಮೋದಿಯವರು ಬರಬೇಕು ಅಂತ ನಮಗೆ ಒಂದು ಆಸೆ.
ಈಗ ನೀವು ಮೋದಿ ಅವರು ಅಂತ ಹೇಳ್ತಿದ್ರಿ, ಈ ಹಿಂದಿನ ಚುನಾವಣೆಯಲ್ಲಿ ಇದ್ದಷ್ಟು ಜೋಶ್ ಈಗ ಇಲ್ಲ ಅಂತ ಒಂದು ಬಣ್ಣಿಸಾಗ್ತದೆ. ಜೋಶ್ ಇದೆಯಾ? ಯಾರದು ಜೋಶ್ ಒಟ್ಟು ಟೋಟಲ್ ಚುನಾವಣೆಗೆ ಒಂದು ಜೋಶ್ ಇದೆಯಾ? ಸ್ವಲ್ಪ ಕಡಿಮೆ ಇದೆ. ಖಂಡಿತ ಅಲ್ಲ? ಖಂಡಿತ ಕಡಿಮೆ ಇದೆ. ಅದು ಯಾವುದರ ಮೇಲೆ ಹೋಗಿದೆ ಅಂತ ಗೊತ್ತಾಗುದಿಲ್ಲ. ಪಾರ್ಟಿ ಕೆಲವು ಜಾತಿಯ ಇದು ಬರ್ತಾ ಉಂಟು. ಈಗ ನಮ್ಮದು ಹಿಂದುತ್ವದ ಒಂದು ದೇಶ, ಅದನ್ನು ಹಾಳು ಮಾಡ್ಲಿಕ್ಕೆ ಅಂತ ಈಗ ಪ್ರಯತ್ನ ಮಾಡ್ತಾರೆ. ಹಾಳಾಗ್ತದ? ಆಗ್ಬಾರ್ದು ಅಂತಲ್ಲ, ನಾವು ಮೋದಿಜಿ ಅವರಿಗೆ ಊಟ ಹಾಕ್ಬೇಕು ಅಂತ ಹೇಳೋದು. ಎಲ್ಲರಿಗೂ ಅಮೆರಿಕ ಅವ್ರದ್ದೊಂದು ರಾಷ್ಟ್ರ, ಮುಸ್ಲಿಮ್ಸ್ ಬೇರೆ ರಾಷ್ಟ್ರ ಇದೆ. ನಮ್ಮ ದೇಶದಲ್ಲಿ ನಮ್ದು ಹಿಂದುತ್ವ ಒಂದು, ನಾವು ಬೆಳೆದು ಬಂದ ರೀತಿ, ನಾವು ಹುಟ್ಟಿದ್ವಿ, ನಮ್ದು ಹಿಂದುತ್ವ ಅನ್ನು ಕಾಪಾಡಬೇಕಾದ್ರೆ ನಾವು ಭಾರತವನ್ನು ಉಳಿಸಬೇಕು. ಆ ಉಳಿಸಲಿಕ್ಕೆ ಸಾಧ್ಯವಾಗುವುದು ಮೋದಿಜಿಯವರಿಂದ ಮಾತ್ರ. ನಮಗೊಂದು ಇದುವರೆಗೆ ಒಂದು ಮತ್ತೆ ಇದು ಎಂಥದ್ದು ಈ ಕೊಲ್ಲೋದು ಗಲಾಟೆ ಅದು ಇದೆಲ್ಲ ತುಂಬ ಕಡಿಮೆ ಇದೆ. ಅದರಿಂದ ಮತ್ತೆ ನೀವು ಕೇಳಿದ್ದೀಗ ಏನಂತ ಈಗ ಕೇಳಿದಿರಲ್ಲ, ಜೋಶ್ ಕಡಿಮೆ ಉಂಟಾ? ಕಡಿಮೆ ಉಂಟು. ಸರ್ ನಮಸ್ತೆ. ನಮಸ್ಕಾರ. ಹೇಗಿದೆ ಜೋಶು? ಜೋಶ್ ಈಗ ಬಿಜೆಪಿ ಕಾರ್ಯಕರ್ತರೇ ಹೇಳಿದಾಗೆ ಕಾಂಗ್ರೆಸ್ನಲ್ಲಿ ಭಾರಿ ಚೆನ್ನಾಗಿ ಜೋಶ್ ಇದೆ ಈ ಸಲ. ಬಿಜೆಪಿ ಅವರಿಗೆ ನೀವು ನೋಡ್ತಾ ಇದ್ದೀರಿ, 2014ನೇ ಇಸವಿಯಲ್ಲಿ ನರೇಂದ್ರ ಮೋದಿ ಅವರು ಅಂತ ಹೇಳಿದ್ರೆ ಇಡೀ ದೇಶ ಮಿಡಿತಾ ಇತ್ತು. ಅದು ಪಕ್ಷಭೇದ ಇಲ್ಲದೆ ನಾನು ಒಪ್ಪಿಕೊಳ್ತೇನೆ. ಈಗ 10 ವರ್ಷದ ಆಡಳಿತದ ನಂತರ ಯಾವ ಮಟ್ಟಕ್ಕೆ ಬಂದಿದೆ ನರೇಂದ್ರ ಮೋದಿ ಅವರು ಅಂತ ಹೇಳಿದರೆ, ಅಷ್ಟೊಂದು ಯುವಜನರು ಎದ್ದೇಳ್ತಾ ಇದ್ದಾರಾ? ಯಾಕೆ ಎದ್ದೇಳ್ತಾ ಇಲ್ಲ? ಅವರ ಬೋಗಸ್ ಆಶ್ವಾಸನೆಗಳು ಜನರಿಗೆ ಹುಸಿ ಅಂತ ಗೊತ್ತಾಗಿದೆ. ಈಗ ಕೆಲವರು ಹೇಳ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಮತ್ತು DK ಶಿ ಅವರು ಬಿಟ್ಟಿ ಭಾಗಿಗಳನ್ನು ಕೊಟ್ಟು ಇಲ್ಲಿ ಎಫೆಕ್ಟ್ ಇಲ್ಲ, ಇಲ್ಲೆಲ್ಲ ಅದು ಅನುಷ್ಠಾನಕ್ಕೆ ಬಂದಿಲ್ಲ ಅಂತ. ನೀವು ಅಂಕಿ ಸಂಖ್ಯೆಗಳನ್ನು ತೆಗೆದು ನೋಡಬೇಕು. ನೀವೊಂದು ಪತ್ರಕರ್ತರು, ಚಾನೆಲ್ ಇರುವವರು, ನಮ್ಮ ತಾಲೂಕಲ್ಲಿ ಪ್ರತಿ ಗ್ರಾಮದಲ್ಲಿ ಅಂಕಿ ಸಂಖ್ಯೆಗಳನ್ನು ಇಟ್ಟು ಮಾತಾಡೋಣ. ನಾವಿಲ್ಲಿ 95%ಗಿಂತಲೂ ಜಾಸ್ತಿ ಎಲ್ಲ ಒಂದು ಗ್ಯಾರಂಟಿಗಳನ್ನು ಅನುಷ್ಠಾನ ಆಗಿದೆ ಅಂತೇಳಿ. ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಪುದುವೆಟ್ಟಲ್ಲಿ, ಪುದುವೆಟ್ ಅಂದರೆ ಈ ದೇಶದ ಕಟ್ಟಕಡೆ ಮೂಲೆ ಗ್ರಾಮ, ಇಲ್ಲಿ ಕೂಡ ಅದು ಅನುಷ್ಠಾನ ಆಗಿದೆ. ಈ ಗ್ರಾಮದಲ್ಲಿ, ಕುಗ್ರಾಮದಲ್ಲಿ ಕೂಡ ಅನುಷ್ಠಾನ ಆಗಿದೆ ಅಂತ ಹೇಳಿದರೆ, ಈ ರಾಜ್ಯದ ಪ್ರತಿ ಮೂಲೆಯಲ್ಲೂ ಕೂಡ ಇದಕ್ಕಿಂತಲೂ ಜಾಸ್ತಿ ಅನುಷ್ಠಾನ ಆಗಿದೆ ಅಂತ ಅರ್ಥ. ಜನರಿಗೆ ಪ್ರತಿ ಮನೆಗೆ ನಾವು ಫೀಲ್ಡ್ ಹೋದಾಗ ಕೂಡ ಜನರ ಬಾಯಲ್ಲಿರುವುದು ಎಲ್ಲ 5 ಗ್ಯಾರಂಟಿಗಳು ಕೂಡ ಮನೆಗೆ ಸಿಲುಕಿದೆ, ಅವರವರ ಮನೆಗೆ ತಲುಪಿದೆ. ಆಗ ಯುವ ನಿಧಿ, ಈಗ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ತಾ ಇದ್ದಾರೆ BJP ಅವರು, ಒಳ್ಳೆ ವಿದ್ಯಾಭ್ಯಾಸ ಅಂತ. ಯುವ ನಿಧಿ ಅತ್ಯಂತ ಕಮ್ಮಿ ಹೋದಂಥ ಒಂದು ಸ್ಕೀಮ್ ಈಗ ಸರ್ಕಾರದ್ದು. ಯಾಕೆಂದರೆ ಡಿಗ್ರಿ ಆದವರು ಕಮ್ಮಿ ಇದ್ದಾರೆ, ವಿದ್ಯಾಭ್ಯಾಸ ಒಳ್ಳೇದಾಯ್ತು ಅಂತ ಮಾತಾಡ್ತಾರೆ. ಡಿಗ್ರಿ ಆದವರು ಈ ದೇಶದಲ್ಲಿ ಇಷ್ಟೊಂದು ಯುವ ಜನರು ಇರುವಾಗ ಡಿಗ್ರಿ ಆದವರು ಎಷ್ಟು ಇರಬೇಕಿತ್ತು? ಇವತ್ತು ನಾನು ನೋಡಿದೆ, ಈಗ ಸರ್ಕಾರ, ಕೇಂದ್ರ ಸರ್ಕಾರ ಗೆದ್ದು ಆಡಳಿತ ಕೈ ಚಿಹ್ನೆಯಿಂದ ಆಡಳಿತ ಬಂದರೆ ಇಲ್ಲಿ 1 ಲಕ್ಷ ರೂಪಾಯಿ ಬಡ ಮಹಿಳೆಗೆ ಕೊಡುವಂಥ ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ. ಅವಾಗ BJP ಅವರು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತಾ ಇದ್ದಾರೆ, 60 ಕೋಟಿ ಕುಟುಂಬಕ್ಕೆ ಇದು ಕೊಡ್ಲಿಕ್ಕೆ ಆಗ್ತದೆ ಅಂತೇಳಿ. ಇವರೇ ಒಪ್ಪಿಕೊಳ್ತಾ ಇದ್ದಾರೆ, 60 ಕೋಟಿ ದೇಶದ ಕುಟುಂಬಗಳನ್ನು ನಾವು ಬಡವರು ಮಾಡಿದ್ದೇವೆ ಅಂತೇಳಿ. ಏನಾಗಬೇಕಿತ್ತು? ಇವತ್ತು ಉದ್ಧಾರ ಆಗಬೇಕಿತ್ತು. ಕೃಷಿಕರ ಆದಾಯವನ್ನು ಡಬಲ್ ಮಾಡ್ತೇವೆ ಅಂತ ಹೇಳಿದರು. ಯಾರಿಗಾದ್ರೂ 1 ರೂಪಾಯಿ ಡಬಲ್ ಆಗಿದಾ? ಸಿಕ್ಕಿದಾ? ಈಗ 2,000 ರೂಪಾಯಿ 4 ತಿಂಗಳಿಗೊಮ್ಮೆ ಅವರು ಕೃಷಿ ಸಮ್ಮಾನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಡೀ ನಮ್ಮ ಗ್ರಾಮದಲ್ಲಿ ಎಷ್ಟು ಜನರಿಗೆ ಸಿಗ್ತದೆ? RTC ಇದ್ದವರು ಎಷ್ಟಿದ್ದಾರೆ ಪುದುವೆಟ್ಟಲ್ಲಿ? ಅದು ಎಲ್ರಿಗೂ ಸಿಗ್ತಾ ಇದೆಯಾ? 15 ಲಕ್ಷ ರೂಪಾಯಿಯನ್ನು ಕಪ್ಪು ಹಣ 100 ದಿನ ಕೊಡಿ ಅಂತ ಕೇಳಿದ್ದಾರೆ. 100 ದಿನಕ್ಕೆ ಇವತ್ತು 3,650 ದಿನಗಳನ್ನು ನಾವು ಮೋದಿಜಿ ಕೈಗೆ ಕೊಟ್ಟಿದ್ದೇವೆ. ಸ್ಪಷ್ಟ ಅಂಕಿಅಂಶ ತಾನೇ. 100 ದಿನಕ್ಕೆ ಬದಲು 3,650 ದಿನ ಅಂತ ಹೇಳಿದರೆ 35 ಪಟ್ಟು ಜಾಸ್ತಿ ಅವರು ಕೇಳಿದಕ್ಕಿಂತಲೂ ದಿನಗಳನ್ನು ಜಾಸ್ತಿ ಕೊಟ್ಟಿದ್ದೇವೆ. ಏನಾಗಿದೆ? ಕಪ್ಪು ಹಣ ಬಂದಿದಾ? ಎಲ್ಲರ ಮನೆಗಳಿಗೆ 15 ಲಕ್ಷ ಬಂದಿದಾ? ಸುಳ್ಳು ಆಶ್ವಾಸನೆಗಳನ್ನು ಬಿಟ್ಟು ಈಗ TV9 ಅಂತ ವರದಿ ಮುಖ್ಯವಾದಂಥ ಚಾನೆಲ್ಗಳಲ್ಲಿ ಬಂದಾಗಿ ಜನರ ಕೈಗೆ ಚೊಂಬು ಒಂದು ಕೊಟ್ಟದ್ದು ವಿನಃ ಯಾವುದೇ ಒಂದು ಕಾರ್ಯಕ್ರಮ ಜನರಿಗೆ ತಲುಪಿಲ್ಲ. ಇನ್ನೊಂದು ಸ್ಪಷ್ಟವಾದ ನಿದರ್ಶನ ನಾನು ನಿಮಗೆ ಹೇಳ್ತೇನೆ. ನರೇಂದ್ರ ಮೋದಿಜಿಯವರೇ ಹೇಳ್ತಾರೆ, 2022ನೇ ಇಸವಿಗೆ ನಾನು ಎಲ್ಲ ಗ್ರಾಮಗಳಲ್ಲಿ, ಎಲ್ಲ ಮನೆಗಳಲ್ಲಿ ನಲ್ಲಿ ಮತ್ತು ಅದರೊಳಗೆ ನೀರು ತಲುಪಿಸ್ತೇನೆ ಅಂತ ಹೇಳಿದ್ದಾರೆ ತಾನೆ. ಪುದುವೆಟ್ಟು ಗ್ರಾಮದಲ್ಲಿ ಒಂದೇ ಒಂದು ಮನೆಗೆ ನಲ್ಲಿ ಬಂದಿದ, ನೀರು ಬಂದಿದ ಅಂತ ನೀವು ಒಮ್ಮೆ ನೋಡ್ಬೇಕು, ಚೆಕ್ ಮಾಡಬೇಕು. ಒಂದೇ ಒಂದು ಮನೆಗೆ ನೀರು ಬಂದಿಲ್ಲ. ಇವತ್ತು ಬೆಂಗಳೂರಲ್ಲಿ ಅವರು ಬೊಬ್ಬೆ ಹೊಡಿತಾರೆ, ಇದು ಟ್ಯಾಂಕರ್ ಸಿಟಿ ಆಗಿದೆ, ಇಲ್ಲಿ ಏನು ಟ್ಯಾಕ್ಸ್ ಸಿಟಿ ಇದ್ದದನ್ನು ನರೇಂದ್ರ ಮೋದಿ ಅವರು ಹೇಳ್ತಾರೆ, ಟ್ಯಾಕ್ಸ್ ಸಿಟಿ ಇದ್ದದನ್ನು ಇವತ್ತು ಟ್ಯಾಂಕರ್ ಸಿಟಿ ಮಾಡಿದ್ದಾರೆ ಅಂತೇಳಿ. ಅವರು ಹೇಳಿದ ಒಂದೇ ಒಂದು ಮಾತು, 2022ಗೆ ನಾನು ಪ್ರತಿ ಮನೆಗೆ ನೀರು ಕೊಡ್ತೇನೆ ಅಂತ ಹೇಳಿದ ಮಾತನ್ನು ಈಡೇರಿಸಿದರೆ ಇವತ್ತು ಬೆಂಗಳೂರಲ್ಲಿ ಟ್ಯಾಂಕರ್ಗಳು ಓಡಾಡ್ಲಿಕ್ಕೆ ಇರ್ತಿರ್ಲಿಲ್ಲ.
ಕೇಂದ್ರ ಸರ್ಕಾರ ಇಷ್ಟೊಂದು ಫಂಡ್ಗಳನ್ನು ಇಟ್ಕೊಂಡು ಇಲ್ಲಿ ನಾವು ಕಟ್ಟಿದ ಟ್ಯಾಕ್ಸ್ಗಳನ್ನು ಕೂಡ ಅದರ ಫಲನ್ನು ಕೂಡ ನಮಗೆ ಟ್ಯಾಕ್ಸಿನಲ್ಲಿ ಕೂಡ ನಮಗೆ ಅನ್ಯಾಯ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಕೊಡಬೇಕಾದ ಪಾಲನ್ನು ಕೂಡ ಕೊಡದೆ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಇಷ್ಟೆಲ್ಲ ಶ್ರಮಪಟ್ಟು ಇಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಅವರು ಅಭಿವೃದ್ಧಿ ಮಾಡ್ತಾ ಇರುವಾಗ ಈ ಥರ ಸುಳ್ಳು ಆಶ್ವಾಸನೆಗಳನ್ನು ಕೊಡುವುದು, ಸುಳ್ಳುಗಳನ್ನು ಪ್ರಚಾರ ಮಾಡುವುದು ಇದೊಂದು ದೇಶದ ಪ್ರಧಾನಿಗಾಗಲಿ ಆ ಪಕ್ಷಕ್ಕಾಗಲಿ ಹಿತ ಅಲ್ಲ ಅಂತ ನನ್ನ ಭಾವನೆ. ಗ್ಯಾರಂಟಿ ಅಂತ ಹೇಳಿ ಪವರಿಗೆ 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದಲ್ವಾ ಮಾಡಿದ್ದು? ಅಲ್ಲ, ಪವರಿಗೆ ಎಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳಿ ನೀವು? ವಿದ್ಯುತ್ 1 ಯೂನಿಟ್ಗೆ 7 ರೂಪಾಯಿ ಆಗಿದೆ. ಅದು ಮೊದಲು ಇತ್ತಲ್ಲ. ಮೊದಲು ನಾನು ಹೇಳುದು ಕೇಳಿ, 7 ರೂಪಾಯಿ ಇದ್ದದ್ದು ಮೊದಲು. ಇದು ಬಿಜೆಪಿ ಅವರದ್ದು ಸರ್ಕಾರ ಇರುವಾಗ ಅವರು ಅನುಷ್ಠಾನಕ್ಕೆ ನಿರ್ಣಯ ಮಾಡಿರುವಂಥದ್ದು. ಇದು ಈ ಬಾರಿಯ ವಿಧಾನಸಭೆಯಲ್ಲಿ ಅದು ಚರ್ಚೆ ಆಗಿದೆ. ಅವರು ಅನುಷ್ಠಾನಕ್ಕೆ ತಂದು ಅವರು ಪಾಸ್ ಮಾಡಿ ಇಟ್ಟುವಂಥ ಕಾನೂನನ್ನು ಅನುಷ್ಠಾನಕ್ಕೆ ತರಲೇಬೇಕು ತಾನೆ. ಯಾವುದೇ ಒಂದು ಸರ್ಕಾರ ಬಿಜೆಪಿ ಗೌರ್ಮೆಂಟ್ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾಗ ಅನುಷ್ಠಾನಕ್ಕೆ ತಂದಿರುವಂಥ ವಿಚಾರ ಅದು. ಅವರು ಅನುಷ್ಠಾನಕ್ಕೆ ತರಲಿಕ್ಕೆ ಅವರು ಅನುಷ್ಠಾನಕ್ಕೆ ಪಾಸ್ ಮಾಡಿ ಇಟ್ಟು ಎಲೆಕ್ಷನ್ಗೆ ಬಂದಿದ್ದಾರೆ. ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರದಿದ್ರು ಅದನ್ನು ಅವರು ಅನುಷ್ಠಾನ ಮಾಡ್ತಿದ್ರು. ಯಾಕಂದ್ರೆ ಬಿಜೆಪಿ ಅವರೇ ಪಾಸ್ ಮಾಡಿರುವಂಥದ್ದು. ವಿಧಾನಸಭೆಯಲ್ಲಿ ಅವ್ರದ್ದೇ ಪೂರ್ಣ ಮತ ಇರುವಾಗ ಕೂಡ ಅವರು ಪಾಸ್ ಇಟ್ಟಿರುವಂಥ ವಿಚಾರ ಇದು 100ಕ್ಕೆ 100 ಸತ್ಯ ತಾನೆ. ಇದು ಯಾಕೆಂದ್ರೆ ನೀವು ಕನ್ಫ್ಯೂಸ್ ಮಾಡುವಂಥ ಕ್ವಶನ್ಗಳಿಗೆ ಕೇಳುವಾಗ ಜ್ಞಾನ ಇರುವವರು ಅದನ್ನು ಸರಿಯಾಗಿ ತಿಳ್ಕೊಂಡು ಹೇಳ್ತಾರೆ. ಸಂವಿಧಾನದ ಪ್ರಕಾರ ವಿಧಾನಸಭೆಯಲ್ಲಿ ತೀರ್ಮಾನ ಆಗಿರುವುದನ್ನು ಈಗ ಅನುಷ್ಠಾನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ವಿಧಿ ಇಲ್ಲ, ಇನ್ನದಕ್ಕೆ ಬೇಕಿದ್ರೆ ತಿದ್ದುಪಡಿ ತರಬೇಕು ಅಲ್ವಾ? ತಿದ್ದುಪಡಿ ತರಲಿಕ್ಕೂ ಇವರು ಅವಕಾಶ ಕೊಡೋದಿಲ್ಲ, ಅನಗತ್ಯ ಚರ್ಚೆಗಳನ್ನು ತರ್ತಾರೆ ಅಲ್ವಾ? ಶಿಕ್ಷಣದ ಮಟ್ಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣದ ಒಂದು ಹಬ್ಬ ಅಂತ ಹೇಳ್ತೇವೆ. ಇವತ್ತು ಅದಕ್ಕೆ ತಕ್ಕ ಶಿಕ್ಷಣದ ಇದು ಸಿಗ್ತಾ ಇದೆಯಾ ಮಕ್ಕಳಿಗೆ? ಕೇಂದ್ರ ಸರ್ಕಾರ ಏನಾದರೂ ಯೋಜನೆಗಳನ್ನು ಕೊಡ್ತಾ ಇದೆಯಾ? ಇನ್ನು ಹೇಳ್ತೇನೆ, ಪ್ರಧಾನಮಂತ್ರಿ ಬೇಕಾದಷ್ಟಿದೆ. ಪ್ರಧಾನಮಂತ್ರಿ ವಸತಿ ಆವಾಸ್ ಯೋಜನೆ ಅಂತ ಹೇಳಿದೆ. ನಾನು ಒಂದು 7 ವರ್ಷ ಈಗ ಬಿಜೆಪಿ ಪ್ರಧಾನಮಂತ್ರಿ ಇರುವಾಗ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಇರುವಾಗ ಈ ಗ್ರಾಮದ ಅಲ್ಲಿ 7 ವರ್ಷ ನಾನು ಕೂಡ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್. ಈಗ ಅದರ ನಂತರ 3 ವರ್ಷ ಆಗಿದೆ. 10 ವರ್ಷ ಆಡಳಿತ ಮಾಡಿ ಪುದುವೇಟು ಗ್ರಾಮ ಪಂಚಾಯತಿಗೆ ಒಂದೇ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಂದಿದೆ ಅಂತ ಯಾರಾದರೂ ಹೇಳುದಿದ್ರೆ ನಾನು ಹೇಳಿದ ಕೆಲವನ್ನು ಬಿಟ್ಟು ನಾನು ಇವತ್ತು ಬಿಜೆಪಿ ಸೇರ್ಪಡೆ ಆಗ್ತೇನೆ. ಯಾಕಂದ್ರೆ ಆ ಥರ ಸುಳ್ಳು ಹೇಳ್ತಾ ಇದ್ದಾರೆ ಇವರು. ಸುಳ್ಳುಗಳು ಮಾತ್ರ ಇವರಲ್ಲಿ ಇರುವುದು. ಒಂದೇ ಒಂದು ಯೋಜನೆ ಒಂದು ಗ್ರಾಮಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬರಲಿಲ್ಲ ಅಂತ ಹೇಳಿದ್ರೆ, 10 ವರ್ಷದಲ್ಲಿ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಆ ಸರ್ಕಾರ ಬೇಕಾ ಎಂಬುದನ್ನು ಆಲೋಚನೆ ಮಾಡಬೇಕು. ಇಲ್ಲಿ ಎಲ್ಲವೂ ಕೂಡ ಬಸವ ಕಲ್ಯಾಣ ಬಸವ ವಸತಿ ಯೋಜನೆಯಿಂದಲೇ ನಡೀತಾ ಇರುವುದು. ಅದು ಕೂಡ ಈಗ ಯೋಜನೆಗಳು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಎಷ್ಟೊಂದು ಲಕ್ಷಗಟ್ಟಲೆ ಮನೆಗಳು ನಮ್ಮ ತಾಲೂಕಿಗೆ ಬಂದಿದೆ. ಈ ಕಳೆದ ವಿಧಾನಸಭೆಯ ಚುನಾವಣೆಯ ಸಂದರ್ಭ ಅದ ನಂತರ ಅದಕ್ಕೆ ಮೊದಲು ಪುದುವೆಟ್ಟಿಗೆ ಎಷ್ಟು ಮನೆಗಳು ಬಂದಿದೆ? 40 ಮನೆಗಳು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಇನ್ನೂ ಅನುಷ್ಠಾನಕ್ಕೆ ಬರದೇ ಇರುವಂಥ 20 ಮನೆಗಳಿದೆ. ಆ 20 ಮನೆಗಳು ನಾವು ಇರುವಾಗ ಪಾಸ್ ಮಾಡಿ ಹೋದಂಥ ಮನೆ ಅನುಷ್ಠಾನದಲ್ಲಿದೆ. ಯಾವುದೇ ಒಂದು ಸ್ಕೀಮ್ ಕೊಡ್ತಾ ಇಲ್ಲ, ಎಲ್ಲ ಸುಳ್ಳುಗಳನ್ನು ಹೇಳ್ತೇವೆ. ಇನ್ನೂ ವಿಚಾರ ಇದೆ, ಎಲೆಕ್ಟ್ರಾಲ್ ಬಾಂಡ್ ವಿಚಾರ. ಭ್ರಷ್ಟಾಚಾರ ಮಾಡುದಿಲ್ಲ ಅಂತ ಹೇಳಿದವರು ಭ್ರಷ್ಟಾಚಾರ ಮಾಡಬಾರ್ದು ಅಲ್ವಾ? ಯಾವುದು ಕೂಡ ಇವರು ಹೇಳಿದಾಗೆ ಮಾಡುದಿಲ್ಲ ಅಂತ ಹೇಳಿ ಇರುವುದಕ್ಕೆ ದೊಡ್ಡ ನಿದರ್ಶನ ಅದು. ನಾನು ಹೇಳಿದ ಮಾತುಗಳನ್ನೆಲ್ಲವೂ ನೀವು ಮೀಡಿಯಾದಲ್ಲಿ ತೋರಿಸಿದ್ರೆ ಸ್ಪಷ್ಟವಾಗಿ ಜನರಿಗೆ ಅರ್ಥ ಆಗ್ತದೆ. ಎಲೆಕ್ಟ್ರಾಲ್ ಬಾಂಡ್ ಇವತ್ತೇನು? ಯಾರು ಉದ್ಯಮಿಗಳಿದ್ದಾರೆ, ಯಾರಲ್ಲಿ ದುಡ್ಡಿದೆ ಅವರ ಹತ್ರ ಇಡಿಯನ್ನು ಕಳಿಸುದು, ಅವ್ರನ್ನ ಬೆದರಿಸುದು, ಅವರು ಬೆದರಿಸಿ 4 ದಿನ ಅದನ್ನು ಮೀಡಿಯಾದಲ್ಲಿ ತೋರಿಸುದು, ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರು ಒಳಗೆ ಹೋಗ್ತಾರೆ ಅಂತ ತೋರಿಸುದು, 5ನೇ ದಿನ ಅವರು ಎಲೆಕ್ಟ್ರಾಲ್ ಬಾಂಡ್ ಕೊಂಡೋಗಿ ಬಿಜೆಪಿಗೆ ಕಚೇರಿಗೆ ಕೊಡುದು. ಆ ಕೇಸಿನ ಸುದ್ದಿ ಇಲ್ಲ. ಯಾರಾದ್ರೂ ಎಲೆಕ್ಟ್ರಾಲ್ ಬಾಂಡ್ ಅನ್ನುವಂಥದ್ದು ಕೇವಲ ಬಿಜೆಪಿ ಅವರಿಗೆ ಹಾಕಿದಾರ ನೋಡಿ, 6,000 ಚಿಲ್ಲರೆ ಕೋಟಿಯಿಂದ ಇವರು ಲೆಕ್ಕ ತೋರಿಸಿದ್ದಾರೆ. ಜಾಸ್ತಿ ಮೊತ್ತ ಅವರಿಗೆ ಹೋಗಿದೆ. ನೀವು ಒಪ್ಕೊಳ್ಬೇಕಲ್ವಾ? ಕಾಂಗ್ರೆಸ್ಸಿಗೂ ಎಲೆಕ್ಟ್ರಾಲ್ ಬಾಂಡಿನ ಕಾಸು ಬಂದಿದೆ ಅಂತ ಒಪ್ಕೊಳ್ಳಿ. ನಾವು ಹೇಳ್ತೇವೆ, ನಾವು ಕಾಂಗ್ರೆಸ್ನವರು, ನಾನು ಈಗ ತಳಮಟ್ಟದ ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ನವರು ಅದು ಲೆಕ್ಕ ಕೊಡ್ಲಿಕ್ಕೆ ಧೈರ್ಯದಲ್ಲಿ ಒಪ್ಪಿಕೊಳ್ತಾರೆ. ನಮಗೆ ಬಂದದನ್ನು ನಾವು ಲೆಕ್ಕ ಕೊಡ್ತೇವೆ, ಯಾರ್ಯಾರು ಕೊಟ್ಟಿದ್ದಾರೆ ಅಂತ. ಈ ಲೆಕ್ಕ ಕೊಡದೆ ಇರುವವರು ಕಳ್ಳರುತ್ತಾನೆ. ಲೆಕ್ಕ ನೀವು ಅದನ್ನ ಕೇಳಬೇಕು. ಲೆಕ್ಕ ಅಲ್ಲ, ಅದನ್ನ ಕೇಳಿ. ಸುಪ್ರೀಂ ಕೋರ್ಟಿಗೆ ಹೋದ ನಂತರ ಇವರು ಕೊಟ್ಟಿರುವಂತದ್ದು. ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಸುಪ್ರೀಂ ಕೋರ್ಟಿಗೆ ಹೋಗುವವರೆಗೂ ಕೂಡ ಆ ಲೆಕ್ಕವನ್ನು ಜನರ ಮುಂದೆ ಇಡುವುದಿಲ್ಲ ಅಂತ ಹೇಳಿದ್ರೆ ಅವರು ಕಳ್ಳರುತ್ತಾನೆ. ಅದು ಕೂಡ ಜೂನ್ ನಂತರ ನಾವು ಅದನ್ನು ಕೊಡ್ತೇವೆ ಅಂತ ಹೇಳುವಷ್ಟು ನಮ್ಮ ಬ್ಯಾಂಕ್ನವರು ಕೂಡ ಅಲ್ಲಿವರೆಗೆ ಈ ಶಾಮೀಲಾಗಿರುವಂತ ಆಡಳಿತ ಪ್ರತಿಯೊಂದು ಹಂತದಲ್ಲಿ ಕೂಡ ಶಾಮೀಲು. ಈಗ ನಮ್ಮ ಸಂವಿಧಾನಿಕ ಹುದ್ದೆಗಳನ್ನು ಕೂಡ ದುರುಪಯೋಗ ಮಾಡಿಕೊಂಡು ಇತರರನ್ನು ಶೋಷಣೆ ಮಾಡುವಂತ ಒಂದು ವ್ಯವಸ್ಥೆಯನ್ನು ಖಂಡಿತವಾಗಿ ನಾವು ಇದರಲ್ಲಿ ಕಾಣ್ತೇವೆ. ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಇದೆಲ್ಲ ಈ ದೇಶದಲ್ಲಿ ನಡೆಯುವುದಿಲ್ಲ. ಈ ದೇಶದಲ್ಲಿ ಜನರು ಪ್ರಬುದ್ಧರಿದ್ದಾರೆ. ಎಲ್ಲೋ ಒಂದ್ ಕಡೆ ಈಗ ಹೇಳಿದಾಗೆ ನಾವು ಆ ಜಾತಿ ಈ ಜಾತಿ ಅಂತ ಹೇಳ್ಬೋದು, ಆದ್ರೆ ಪ್ರಬುದ್ಧರಾದ ಮತದಾರರಿದ್ದಾರೆ. ಜಾತಿ ಮೇಲೆ ನೋಡಿ, ಮೊದಲೆಲ್ಲ ಬಾರಿ ಮಾಡ್ತಾ ಇದ್ರು, ಈಗ ಆಗ ನಡೀತಾ ಉಂಟಾ? ಎಲ್ರು ನಾವೀಗ ಇಲ್ಲಿ ಮಾತಾಡಿದ ನನ್ನ ಬಿಜೆಪಿ ಮಿತ್ರರು ಕೂಡ ನನ್ನ ಮಿತ್ರರೇ. ಇಲ್ಲಿ ನಮ್ಮ ಗ್ರಾಮದಲ್ಲಿ ಆತರ ಇಲ್ಲ. ಎಲ್ರು ನಾವು ನೀವು ನೋಡಿದ್ರಿ, ಈಗ ಬಂದ ತಕ್ಷಣ ಎಲ್ರು ನಾವು ಜೊತೆಗೆ ಮಾತಾಡಿಕೊಂಡೇ ಇರುವವರು.
ಇಲ್ಲಿ ಪಕ್ಷದ ದೃಷ್ಟಿಯಲ್ಲಿ ನಾವು ಮಾತಾಡಬೇಕಾಗ್ತದೆ. ಅನ್ಯಾಯ ಆಗ್ತಾ ಇರುವುದನ್ನು ಯಾರೇ ಇರಲಿ, ನರೇಂದ್ರ ಮೋದಿಯೂ ಕೂಡ ಈ ದೇಶದ ಒಬ್ಬ ಪ್ರಜೆ, ಅವರಿಗೂ ಅವರಿಗೆ ಆಗದೇ ಇರುವಂಥ ಯಾವುದೇ ಕಾನೂನು ಕೂಡ ನನಗೂ ಅನ್ವಯ ಆಗಬಾರ್ದು ಅಲ್ವಾ? ಸಾಮಾನ್ಯ ಪ್ರಜೆಗೊಂದು ಕಾನೂನು, ಪ್ರಧಾನಮಂತ್ರಿಗೊಂದು ಕಾನೂನು ಅಂತೇಳಿ ಇಲ್ಲಲ್ಲ ಈ ದೇಶದಲ್ಲಿ. ಅವರು ಸುಳ್ಳು ಹೇಳಿದರೆ, ಅವರು ಎಲೆಕ್ಟ್ರಲ್ ಬಾಂಡಲ್ಲಿ ಮಾಡಿರುವಂಥ ಅನ್ಯಾಯಕ್ಕೆ ಭ್ರಷ್ಟಾಚಾರ ಮಾಡಿದರೆ ಅವರು ಕ್ಷಮೆ ಕೇಳಬೇಕು ದೇಶದ್ದು. ಕಳೆದ ಚುನಾವಣೆಯಲ್ಲಿ 2,70,000 ಮತಗಳಿಂದ ಹಿನ್ನಡೆಯನ್ನು ಅನುಭವಿಸಿದ್ದೀರಿ. ಈ ಬಾರಿ ನಿಮ್ಮ ಲೆಕ್ಕಾಚಾರ ಏನು? ನಮ್ಮ ಲೆಕ್ಕಾಚಾರ ಈ ಬಾರಿ ನಮ್ಮ ಜಿಲ್ಲೆಯಲ್ಲಿ ಪದ್ಮರಾಜ್ ಆರ್ ಪೂಜಾರಿ ಅವರು 100ಕ್ಕೆ 100 ಗೆಲ್ತಾರೆ. ಆ ವಿಶ್ವಾಸ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇದೆ. ಅವರು ಬಿಜೆಪಿ ಅವರು ಗೆಲ್ತಾರೆ ಎಂಬ ವಿಶ್ವಾಸ ಬಿಜೆಪಿ ಅವರಿಗಿದೆ. ಇವತ್ತು ಮೀಡಿಯಾದವರು ಎಲ್ಲ ಕಡೆ ಹೋಗ್ತಾ ಇದ್ದೀರಿ. ಅವರಲ್ಲಿ ಅದು ಮುಂದಿನ 2014ರಲ್ಲಿ ಮತ್ತು 19ರಲ್ಲಿ ಇದ್ದಂತಹ ಜೋಶ್ ಅವರಲ್ಲಿ ಇದೆಯಾ? ಮನೆ ಮನೆಗಳಿಗೆ ಹೋಗಿ ಓಟ್ ಕೇಳುವಾಗ ಬೇರೆ ವಿಚಾರಗಳಲ್ಲಿ ಕೇಳಬೇಕೇ ವಿನಃ ಅಭಿವೃದ್ಧಿ ಹೆಸರಲ್ಲಿ ಕೇಳಲಿಕ್ಕೆ ಆಗುದಿಲ್ಲ. ನಿಮಗೆ ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೊಟ್ಟಿದ್ದೇವೆ, ನಿಮ್ಮ ಮನೆಗೆ ನಾವು ನೀರು ಕೊಟ್ಟಿದ್ದೇವೆ, ನಿಮ್ಮ ಮನೆಗೆ ನಾವು ಡೆವಲಪ್ಮೆಂಟ್ ಮಾಡಿದ್ದೇವೆ, ನಿಮ್ಮ ಊರಿಗೆ ನಾವು ಡೆವಲಪ್ಮೆಂಟ್ ಮಾಡಿದ್ದೇವೆ ಅಂತೇಳಿ ಯಾವತ್ತೂ ಅವರಿಗೆ ಅಭಿವೃದ್ಧಿ ಹೆಸರಿನಲ್ಲಿ ಓಟ್ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಕ್ಕೆ 100ಕ್ಕೆ 100 ನಿದರ್ಶನಗಳಿವೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಕೆಲಸಗಳು ಸಾಕ್ಷಿ ಗುಡ್ಡಗಳು ಕೂಡ ಇದೆ. ಎಲ್ಲಿ ಬೇಕಿದ್ರು ನೋಡಿ. ನಾನು ಹೇಳುದು 15 ಫೀಟ್ ರೋಡ್ ಮಾಡ್ತೇವೆ ಅಂತ ನಾವು ಹೇಳ್ತಾರೆ ಬಿಜೆಪಿ ಅವರು. ಒಂದು ಗ್ರಾಮ ಪಂಚಾಯತಿಯಲ್ಲಿ ಮೈನ್ ರೋಡ್ ಇಲ್ಲ ಅಂತ ಈಗ ಬಿಜೆಪಿ ಕಾರ್ಯಕರ್ತರು ಹೇಳ್ತಾರೆ. 2.5 ಕಿಲೋಮೀಟರ್ ಮೈನ್ ರೋಡ್ ಮಾಡೋಕ್ಕಾಗದೆ ಹಳ್ಳಿಯಲ್ಲಿ ಒಂದು 10, 50, 100 ಮೀಟ್ರು ನಾವು ಮಾಡಿದ್ದನ್ನು ಮಾಡಿಲ್ಲ ಅಂತ ಹೇಳುದಿಲ್ಲ ಬಿಜೆಪಿ ಅವರು. 100 ಮೀಟರ್ ಮಾಡಿ ಕಾಂಕ್ರೀಟ್ ಮಾಡಿ 40% ಕಮಿಷನ್ ತೆಗೆದಾಗ ಎಲ್ಲ ಇದು. ಮುಖ್ಯವಾಹಿನಿಗೆ ಹೋಗುವಂಥ ರೋಡ್ 2 ರೋಡ್ ಇದೆ. ಇಲ್ಲಿಂದ ಸುರಳಿಯಾಗಿ ಪುದುವೆಟ್ಟು ಮೇಲ್ನಡ್ಕಕ್ಕೆ ಹೋಗುವಂಥ ರೋಡು, ಬಳಮನಾರು ದಡ್ಪಿತಲಿಗೆ ಹೋಗುವಂಥ ರೋಡ್ ಇದೆ. 2 ರೋಡ್ ಕೂಡ ಸುರಳಿಯಲ್ಲಿ ನೋಡಿ ನೀವು. ಈಗ ನೀವು ಹೋಗೋಕೆ ದಯವಿಟ್ಟು ಹೋಗಿ ನೋಡಿ. ಬಾರ್ಡರ್ಸ್ ಹಾಕಿದ್ದಾರೆ ವಿಧಾನಸಭಾ ಚುನಾವಣೆ ಸಮೇತ. ಈಗ ನಾವು ಮಾಡಿದ್ದೇವೆ, ಪಾಸ್ ಆಗಿದೆ, ಟೆಂಡರ್ ಆಗಿ ಅಂತೇಳಿ. ಬಾರ್ಡರ್ಸ್ ಹಾಕಿದ್ದು ಯಾಕಾದ್ರೆ ಬಾರ್ಡರ್ಸ್ ಅನ್ನು ಅದು ಹಾಕಿದ್ದಕ್ಕೋಸ್ಕರ ಬಾರ್ಡರ್ಸ್ ಎತ್ತಿಕೊಂಡು ಹೋಗಿಲ್ಲ. ಇಲ್ಲದ್ರೆ ಇವತ್ತು ಆ ಬಾರ್ಡರ್ಸ್ ಕೂಡ ಕೆಲವು ಗ್ರಾಮಗಳಲ್ಲಿ ಬಾರ್ಡರ್ಸ್ ಅನ್ನು ಕೂಡ ಎತ್ತಿಕೊಂಡು ಹೋಗಿದ್ದಾರೆ. ಪಾಸ್ ಆಗದೆ ಟೆಂಡರ್ ಆಗದೆ ಇರುವ ಕೆಲಸಗಳನ್ನು ಜನರ ಮಣ್ಣಿಗೆ ಕಣ್ಣೆರಚಿ ಓಟು ಪಡೆಯುವಂಥ ಒಂದು ಕೆಲಸ. ನನ್ನ ಬಿಜೆಪಿ ಮಿತ್ರರು ಬೇಸರ ಪಡಬೇಡಿ, ಇದು ಇದ್ದಂಥ ವಿಚಾರ. ಯಾಕೆಂದ್ರೆ ನೀವು ಗಮನಿಸ್ತಾ ಇದ್ದೀರಿ, ನೀವು ಕೂಡ ಈ ದೃಷ್ಟಿಗಳ ಸತ್ಯಗಳನ್ನು ಅರಿತುಕೊಂಡು ಕಾಂಗ್ರೆಸ್ಗೆ ಓಟು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಈ ದೇಶದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನೀವು ಪ್ರಾಮಾಣಿಕವಾದ ಒಂದು ದೇಶದ ಹಿತವನ್ನು ಕಾಯುವ ವ್ಯಕ್ತಿಗಳು ಯಾರು ಕೂಡ ಈ ಸಲ ಬಿಜೆಪಿಗೆ ಓಟು ಕೊಡಲಿಕ್ಕೆ ಮನಸ್ಸು ಒಪ್ಪುವುದಿಲ್ಲ. ಖಂಡಿತವಾಗಿ ಅವರು ಕಾಂಗ್ರೆಸ್ಗೆ ಓಟು ಕೊಡ್ತಾರೆ. ಅದರಲ್ಲೂ ಪದ್ಮರಾಜ್ ಪೂಜಾರಿ ಅವರು ಒಳ್ಳೆಯ ಗುಣನಡತೆಯ ಒಂದು ದೇವಸ್ಥಾನದಲ್ಲಿ ತನ್ನ ಜೀವನವನ್ನು 15 ವರ್ಷ ಸೆವೆದಂತಹ ಒಂದು ಟ್ರಸ್ಟಿಯಾಗಿ ಶ್ರೀ ಗೋಕರ್ಣ ದೇವಸ್ಥಾನದಲ್ಲಿ ಅಲ್ವಾ, ಅವರ ಆ ದೇವಸ್ಥಾನದಲ್ಲಿ ಅವರು ಟ್ರಸ್ಟಿಯಾಗಿ ಕಾರ್ಯದರ್ಶಿಯಾಗಿ 15 ವರ್ಷದಿಂದ ಜೀವನ ಮಾಡ್ತಾ ಇರುವಂಥ ಸಮಾಜ ಸೇವಕ. ಅಂತ ಒಂದು ವ್ಯಕ್ತಿತ್ವವನ್ನು ಸೋಲಿಸಿದ್ರೆ ಯಾರ ಸೋಲು? ಮತದಾರರ ಸೋಲು. ಅದರಿಂದ ಖಂಡಿತ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಆ ರೀತಿ ನಮ್ಮ ಪದ್ಮರಾಜ್ ಅವರನ್ನು ಸೋಲಿಸಲಿಕ್ಕೆ ಬಿಡುವುದಿಲ್ಲ. ಪಕ್ಷ ಮಾತ್ರ ಅಲ್ಲ, ಆ ವ್ಯಕ್ತಿ ಕೂಡ ಬಹಳ ಒಳ್ಳೆಯ ವ್ಯಕ್ತಿ. ಅದರಿಂದ ಎಲ್ಲರೂ ಕೂಡ ಆ ಜನರನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ಖಂಡಿತ ಮನಸಾಕ್ಷಿ ಇರುವವರು ಈ ಸಲ ಖಂಡಿತವಾಗಿ ಕಾಂಗ್ರೆಸ್ಗೆ ವೋಟ್ ಮಾಡ್ತಾರೆ, ಇಡೀ ದೇಶದಲ್ಲಿ ಮಾಡ್ತಾರೆ. ಈಗಾಗಲೇ ಆಗಿರುವಂಥ ಪ್ರಥಮ ಹಂತದ ಮತದಾನದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದೆ ಅಂತೇಳಿ ಅವರಿಗೆ ಲೆಕ್ಕಾಚಾರದಲ್ಲಿ ಗೊತ್ತಿದೆ. ಅವರು 400 ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಾರೆ. ಖಂಡಿತವಾಗಿ 200ಕ್ಕಿಂತ ಮೇಲೆ ಹೋಗುದಿಲ್ಲ. ಅದು ಎಲ್ಲ ವಿಧದಲ್ಲಿ ನೀವು ನಾಳಿದ್ದು 4ನೇ ತಾರೀಕಿಗೆ ರಿಸಲ್ಟ್ ಬರುವ ದಿನದಲ್ಲಿ ಗೊತ್ತಾಗ್ತದೆ. ಇಂಡಿಯಾ ಒಕ್ಕೂಟ ಕೂಡ ಸದೃಢವಾಗಿದೆ. ಈ ಸಲ ಇಂಡಿಯಾ ಒಕ್ಕೂಟವನ್ನು ಅವರು ಒಡೆದು ಆಳುವ ನೀತಿಯನ್ನು ಮಾಡಿದ್ರು ಕೂಡ ಅದು ನಡೀಲಿಕ್ಕಿಲ್ಲ. ಕಾಂಗ್ರೆಸ್ ಈ ದೇಶದಲ್ಲಿ ಆಡಳಿತಕ್ಕೆ ಬಂದೇ ಬರುತ್ತೆ ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ವಿಶ್ವಾಸ ಇದೆ. ಈ ಸತ್ಯ ಒಂಜಿ ಬದಲಾವಣೆ ಪರ್ವ ತೋಜೊಂದುಂಡು. ಸುಮಾರು 30 ವರ್ಷದಂಚಿ ದಕ್ಷಿಣ ಕನ್ನಡ MP ಎಲೆಕ್ಷನ್ ನಿರಂತರವಾದ ಸೋಲು ಅನುಭವಿಸದನು. ನಿನ್ನ ಕಾರಣ ದಾಣ್ಯದೆಲ್ಲ ದಕ್ಷಿಣ ಕನ್ನಡದ ಜನಕ್ಕಳು ಭಾರಿ ಅರ್ಥವಂತ ಹೊಂದಿರು. ಇತ್ತೆ ಜನಕ್ಕಳು ಎಂಕಲ ಪೋಯಿನಲ್ಲೂ ಮಾತ್ರ ಎಂಕಲ ಎಡ್ಡ ರೀತಿಯ ಸ್ಪಂದನೆ ತಿಕ್ಕೊಂದುಂಡು. BJP ಸಾಕು, ಕಾಂಗ್ರೆಸ್ ಬೇಕು ಅಲ್ಲ. ಸುಮಾರು ಅರ್ಥ ಉಂಡಾಯ್ತು. ಅವು ದಾಯಂಚ ಪಂಡೊಂದುಲ್ಲ ಜನಕ್ಕಳು. ಒಂಜಿ ಸೈಡ್ ಗ್ಯಾರಂಟಿ ಯೋಜನೆ ಉಂಟು. ಗ್ಯಾರಂಟಿ ಯೋಜನೆ ಮಾತ್ರ ಅತ್ತು. ಕಾಂಗ್ರೆಸ್ದ ಅನೇಕ ಜನಪರ ಕೆಲಸಗಳನ್ನು ಜನಕ್ಕಳು ಇತ್ತೆ ನೆನೆತೊಂದುಲ್ಲೆ. ಬಹುಶಃ ಭಾರಿ ಒಂಜಿ ಪಿರಾಕಡು ಭೂಮಸದ ಕಾನೂನು ಮಾತೆರ್ಲ ಇನಿ ಧನಿಕರ್ನಗಳಾತೇರು. ಇನಿ ಮಾತೆರ್ಲ ಧನಿಕುಲೆ ಅಂತ ಪಂಡೊಂದು ಮಾತೆರ್ನ ಇಪ್ಪುಂಡು ನಾಂಡ ನೆಕ್ ಕಾಂಗ್ರೆಸ್ದಾಗ್ಲ ಕಾರಣ. ಎನ್ನ ಮಾಧ್ಯಮದ ಎನ್ನ ಪಾತೆರ್ನ ಎದುರುಡೆ ಎನ್ನ ಮಿತ್ರರು ಉಳ್ಳೇರು. ಈ ವಿಷಯ ಆರೆಗ್ಲ ಗೊತ್ತುಂಡು. ಆರ್ಲ ಎನ್ನ ನೆರೆಕರೆ ಒಂಜಿ ಕಾಲೋಡು ಎಂಕ್ಲ ಆ ನೆಟ್ಟಿ ತಾತೆ ಧನಿಕ್ಕುಲು ಒಕ್ಕೇಲು ಬಣ್ಪಣ ಇತ್ತ.
ಕೇಳ್ನೆ ಎರಡು ಬೋಣೆಂದ್ರೆ ಅಲ್ಲ ಪುದರ್ ಬೋಣೆಂದ್ರೆ ಆತ ಎರಡ ಕೇಳ್ನೆ ಇನಿ ಅವು ಇಜ್ಜಿ ಬೋಣೆಂದ್ರೆ ಅಪ್ಪ ಎಂಕ್ಲ ಕಾಂಗ್ರೆಸ್ ಪಕ್ಷನು ಆ ಒಂಜಿ ವ್ಯವಸ್ಥೆ ಎಲ್ಲ ಮಸ್ತ್ ಜಾಗ ಭೂಮಸದ ಪೋತರು ಆ ವ್ಯವಸ್ಥೆಯನ್ನು ಕಾಂಗ್ರೆಸ್ ಏನೇ ದಾಯ ಗೊತ್ತೊಂದೆಂದು ಪಂಡ ಇನ್ನು ಮಾತಿರ್ಲ ಉಳುವವಣೆ ಭೂಮಿಯ ಒಡೆಯ ಪಂಡದು ಇನಿ ಜನಕ್ಕಲು ಮಾತಿರ್ಲ ದನಿಕೆ ರಾವಡನ್ನ ಕಾರಣ ಕಾಂಗ್ರೆಸ್ ಪಕ್ಷ ಒಂಜೇ ಒಂಜಿ ಕಾರಣ ಕಾಂಗ್ರೆಸ್ ಪಕ್ಷ ಏಪಲ ಸುಳ್ಳು ಭರವಸೆ ಕೊರ್ತುಜಿ ಕಾಂಗ್ರೆಸ್ ಪಕ್ಷ ದಾನೆ ಸಿದ್ದರಾಮಯ್ಯ ಮಣಿ ಪಂತೇರ ನುಡಿದಂತೆ ನಾವು ನಡೆದಿದ್ದೇವೆ ಅಂತೆರ ಆ ಪಾತ್ರ ನಾವು ಒರಿಪದೆ ಒಂದು ಸತ್ಯ ಗ್ಯಾರಂಟಿ ದಾನೆ ಕೊಡ್ತೇರ ಆ ಗ್ಯಾರಂಟಿ ಜನಕ್ಕಲ್ನ ಕೈಗೆ ಮುಟ್ಟಬಳಂಚಿನ ಕೆಲಸವನ್ನು ಪ್ರಾಮಾಣಿಕ ಕೆಲಸವನ್ನು ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಮಲ್ತು ನೋಡ್ಬಿಡಿ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಪಡೋದಿಲ್ಲ. ಚುನಾವಣೆ ಆಗಮಿಸ್ತಾ ಇದೆ. ಬಹುಶಃ ನಾವೆಲ್ಲ ನೋಡ್ತಾ ಇರುವಂತಹ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೊದಲಿಗೆ ನಾನು ಚುನಾವಣಾ ಆಯೋಗಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಕಟ್ಟುನಿಟ್ಟಿನ ಎಲ್ಲ ಕ್ರಮವನ್ನ ಜರುಗಿಸ್ತಾ ಇದೆ ಚುನಾವಣಾ ಆಯೋಗ. ಈ ಚುನಾವಣಾ ಆಯೋಗಕ್ಕೆ ನಾನು ಮೊದಲ ಬಾರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಈ ಬಾರಿ ಚುನಾವಣೆ ಬಹಳ ಜೋಶಿನಲ್ಲಿ ಇದೆ. ಆದ್ರೂ ಕೂಡ ಬಹಳ ತಕ್ಕದಾಗಿ ಎಲ್ಲ ವಿಚಾರಧಾರೆಗಳು ಒಟ್ಟಿಗೆ ಸೇರ್ತಾ ಇದೆ. ಆದ್ರೂ ಕೂಡ ಈ ದೇಶವನ್ನ ಕಂಡಾಗ ವಿಶ್ವದಲ್ಲಿ ಇವತ್ತು ಭಾರತ ದೇಶ ತಲೆ ಎತ್ತಿ ನಿಲ್ಲಬೇಕಾದ್ರೆ ಕಳೆದ 2 ಬಾರಿ ಪ್ರಧಾನ ಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿಯನ್ನ ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ. ಹಾಗಾಗಿ ಈ ಬಾರಿ ಕೂಡ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕಂದ್ರೆ ಎಲ್ಲರ ಒಡನಾಟದಲ್ಲಿ ಕಂಡು ಬರ್ತಾ ಇದೆ. ಈ ಭಾಗದ ಎಲ್ಲ ಮತದಾರ ಬಂಧುಗಳು ಈ ಬಾರಿ ಕೂಡ ಮತ್ತೆ ಅದೇ ಪ್ರಧಾನಮಂತ್ರಿ ಬೇಕು ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಕೂಡ ಈ ರಾಜ್ಯದಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲ ಇದೆ. ಆದ್ರೂ ಕೂಡ ಚುನಾವಣಾ ಗಿಮಿಕ್ ನಲ್ಲಿ ಅದೆಂತಹ ಯೋಜನೆಯ ತಂದಿದ್ದಾರ ಅದು ಗೊತ್ತಿಲ್ಲ. ಆದ್ರೂ ಕೂಡ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಮತದಾರರು ಕೂಡ ಒಬ್ಬ ಯೋಧನಿಗೆ, ಅದು ಕೂಡ ನಿವೃತ್ತ ಯೋಧ, ಈ ದೇಶವನ್ನ ರಕ್ಷಣೆ ಮಾಡಿದಂತಹ ಒಬ್ಬ ಯೋಧನಿಗೆ ಭಾರತೀಯ ಜನತಾ ಪಾರ್ಟಿ ಅವಕಾಶವನ್ನ ನೀಡಿದೆ. ಹಾಗಾಗಿ ಈ ಬಾರಿ ಕೂಡ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಮಲ ಪತಾಕೆಯನ್ನು ಆರಿಸುವಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಎದುರಾಳಿ ಎಷ್ಟೇ ಪ್ರತಿಸ್ಪರ್ಧಿ ಆದ್ರೂ ಕೂಡ ಯಾವುದೇ ಜಾತಿ ಭೇದವಿಲ್ಲದೆ ನಾವೆಲ್ಲರೂ ಕೂಡ ಈ ದೇಶಕ್ಕೋಸ್ಕರ ನಾವು ಈ ಬಾರಿಯ ಚುನಾವಣೆಯಲ್ಲಿ ನಾವು ತಮ್ಮ ಹಕ್ಕನ್ನ ನಾವು ಚಲಾಯಿಸ್ತೇವೆ ಅನ್ನುವಂತ ಸೂಚನೆಯನ್ನ ನಾನು ಈ ಒಂದು ಪುದುವೆಟ್ಟು ಗ್ರಾಮದ ಪ್ರತಿನಿಧಿಯಾಗಿ ಈ ಭಾಗದ ಒಂದು ಎಲ್ಲರ ಜನ ಮಿಡಿತವನ್ನ ಕಂಡಾಗ ಎಲ್ಲರೂ ಕೂಡ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನ ನೆಚ್ಚಿಕೊಂಡಿದ್ದಾರೆ. ಈ ದೇಶದ ವೈಖರಿಯನ್ನ ನೋಡುವಾಗ ಈ ದೇಶ ವಿಶ್ವದಲ್ಲಿ 5ನೇ ಸ್ಥಾನ ಇದೆ. ಆದ್ರೂ ಕೂಡ ಅದು 3ನೇ ಸ್ಥಾನಕ್ಕೆ ಸನ್ನಿಗ್ಧ ಪರಿಸ್ಥಿತಿ ಈ ಬಾರಿಯ ಚುನಾವಣೆಯಲ್ಲಿ ಅದು ಘೋಷಣೆ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಚಾರ. ಅದೇ ರೀತಿ ಎಲ್ಲ ಮಾಧ್ಯಮ ಕೂಡ ಎಲ್ಲ ಚಿತ್ರಣವನ್ನ ಮುಂದಿಡ್ತಾ ಇದೆ. ಹಾಗಾಗಿ ಈ ಬಾರಿ ಚುನಾವಣೆ ಬಹುಶಃ ಯಾವುದೇ ಜನ ಮಿಡಿತಾ ಇಲ್ಲ. ಈ ಕೇಂದ್ರದಲ್ಲಿ 400 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವುದರ ಮುಖೇನ ಮತ್ತೆ ಒಮ್ಮತದ ಅಧಿಕಾರವನ್ನ ಸಾಧಿಸ್ತದೆ ಅನ್ನುವುದು ನಮ್ಗೆಲ್ಲರಿಗೂ ಕೂಡ ಸ್ಪಷ್ಟವಾಗ್ತಾ ಇದೆ. ಮತ ಸಮರ 2024 ಬೆಳ್ತಂಗಡಿ ತಾಲೂಕಿನ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ತೆರಳುತ್ತಾ ಇರುವಂತಹ ಸುದ್ದಿಯ ಮತ ಸಮರದ ಲೋಕ ಸವಾರಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ. ಇಲ್ಲಿ ನಾವು ಒಂದಷ್ಟು ಜನರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದೇವೆ. ಅಭಿಪ್ರಾಯ ಏನು ಅಂತಂದ್ರೆ, ನಿಮ್ಮೂರಿನ ಅಭಿವೃದ್ಧಿ ಆಗಿದೆಯಾ, ಅದ್ರ ಜೊತೆಗೆ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ, ಈ ಬಾರಿಯ ಮತದಾನ ಹೇಗೆ ನಡೆಯುತ್ತೆ, ಮತ್ತು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಹೇಗೆ ರೆಡಿ ಆಗಿದೆ ಕಕ್ಕಿಂಜ ಅನ್ನುವಂಥದ್ದನ್ನ ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಕ್ಕಿಂಜಲ್ಲಿದ್ದೇವೆ. 2 ಕಡೆಯವರು ಕೂಡ ಇದ್ದಾರೆ ಸ್ವಲ್ಪ ಮಟ್ಟಿಗೆ. ಆದರೆ 2 ಕಡೆಯವರು ಇಂಪಾರ್ಟೆಂಟ್ ಅಲ್ಲ, ನಮಗೆ ಬದಲಾಗಿ ಮತದಾರರು ಇಂಪಾರ್ಟೆಂಟ್. ಇವರನ್ನ ಮಾತನಾಡಿಸಿ ಮತ್ತೆ ಮತದಾರರನ್ನು ಕೂಡ ಮಾತನಾಡ್ತೇವೆ. ಮೇಡಮ್, ಹೇಗೆ ರೆಡಿ ಆಗಿದೆ ನಿಮ್ಮ ಪಕ್ಷ? ನಮಸ್ತೆ, ನನ್ನ ಹೆಸರು ನಮಿತಾ ಅಂತೇಳಿ. ನನ್ನ ಊರೇ ಕಕ್ಕಿಂಜೆ, ತೋಟತಾಡಿ ಗ್ರಾಮದವಳು ನಾನು. ನಾವೊಂದು ಒಳ್ಳೆ ಕೆಲಸ ನಡೀತಿದೆ ಇವಾಗ. ಅಂದರೆ ನಮ್ಮ ಸರ್ಕಾರದಿಂದ ಒಳ್ಳೆ ಸೌಲಭ್ಯವನ್ನೆಲ್ಲ ನಮಗೆ ಕೊಡ್ತಿದ್ದಾರೆ. ನಮ್ಮ ಮಹಿಳೆಯರಿಗೆ ಒಳ್ಳೆದೊಂದು ಯೋಜನೆ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲ. ಎಲ್ಲ ಮಹಿಳೆಯರಿಗೂ ಕೂಡ ಅವರವರ ಮನೆಗೆ ತಲುಪ್ತಾ ಇದೆ. ನಾವು ಮನೆಗೆ ಇವಾಗ ಎಲೆಕ್ಷನ್ ಇದರಲ್ಲಿ ಹೋಗ್ತಾ ಇದ್ದೇವೆ. ನಿಮಗೆ ಸರ್ಕಾರದ ಬರುವಂಥ ಎಲ್ಲ 5 ಯೋಜನೆಗಳು ಕೂಡ ಇದೆ. 5 ಯೋಜನೆಗೂ ನಿಮ್ಮ ಮನೆಗೆ ಮುಟ್ಟಿದೆವಾ ಇಲ್ವಾ ಅಂತೇಳಿ ಅದರ ಕೂಡ ಹೋಗ್ತಿದ್ದೇವೆ. ಅದು ಈಗ ನಿಮ್ಮ ರಾಜ್ಯ ಸರ್ಕಾರದ ಯೋಜನೆ ಅಲ್ಲ, ಲೋಕಸಭೆಗೆ ಹೇಗೆ ನೀವು ಹೋಗ್ತಾ ಇದ್ದೀರಿ? ಲೋಕಸಭೆಯಿಂದ ಅಂದ್ರೆ ಇಷ್ಟರವರೆಗೆ ನಮ್ಗೆ ಇದ್ದಂತ MP ಅವರು ನಮ್ಮ ಈ ಕಡೆ ಎಲ್ಲಿ ಕೂಡ ನಾವು ಇಷ್ಟರವರೆಗೆ ಅವರು ನೋಡ್ಲಿಲ್ಲ. ಮತ್ತೆ ಎಲ್ಲಿ ಕೂಡ ಅವರು ನಮ್ಗೆ ಅಷ್ಟು ಬಂದದಂತ ನಾವು ನೋಡ್ಲಿಲ್ಲ. ಇವಾಗೆಲ್ಲ ರೋಡೆಲ್ಲ ಆಗ್ತಾ ಇದೆ, ಮೊನ್ನೆಯಿಂದೆಲ್ಲ ಬೀಳ್ತಾ ಇದ್ದಾರೆ ಅಲ್ಲಿ. ಇನ್ನು ಮುಂದಿನ ಇದಕ್ಕೆ ನಮ್ಮ ಅಭ್ಯರ್ಥಿಯವರು ಪದ್ಮರಾಜ್ ಅವರು ಬರಲಿ ಅಂತ ಹೇಳಿ ನಾವು ಎಲ್ಲಾ ಮನೆಗೆ ಹೋಗಿ ಸ್ವಲ್ಪ ಬದಲಾವಣೆ ಮಾಡುವಂತ ಇಲ್ಲಿ ಎಲ್ಲರಲ್ಲಿ ಹೇಳ್ತಾ ಇದ್ದೇವೆ. ನೀವು ಹೇಗೆ ರೆಡಿ ಆಗಿದ್ದೀರಿ ಸರ್?
ಸರ್ 2024ನೇ ಚುನಾವಣೆಯಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಅತ್ಯಧಿಕ ಬಹುಮತದಿಂದ ಈ ಒಂದು ಕ್ಷೇತ್ರದಿಂದ ಆರಿಸಿಕೊಳ್ಳಲಿಕ್ಕಿದ್ದೇವೆ ನಾವು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಪ್ರತಿಯೊಂದು ಯೋಜನೆಯನ್ನು ಮೋದಿಯವರು ಯಾವ ರೀತಿ ಮನೆ ಮನೆಗೆ ನಲ್ಲಿ ನೀರಿನ ವ್ಯವಸ್ಥೆ, ಅದೇ ರೀತಿ ಇಷ್ಟರವರೆಗೆ ಈ ಒಂದು ಕ್ಷೇತ್ರದಲ್ಲಿ ಕುಗ್ರಾಮ ಎನ್ನುವಂಥ ಹೆಸರನ್ನು ಪಡೆದಿದ್ದಂಥ ಚಾರ್ಮಾಡಿ ಗ್ರಾಮ ಮತ್ತು ಕಕ್ಕಿಂಜೆ ಇದನ್ನೆಲ್ಲ ಹೊರತುಪಡಿಸಿ ಮನೆ ಮನೆಗೆ ಯಾವ ದೀಪವನ್ನು ಉರಿಸಬೇಕಿತ್ತು ಅಂಥ ದೀಪ ಆರಿ ಹೋಗಿತ್ತು. ಅಂಥ ಯೋಜನೆಯನ್ನು ಈ ನರೇಂದ್ರ ಮೋದಿಯವರು ಸುಮಾರು 40,000 ಕುಟುಂಬಗಳಿಗೆ ಪ್ರತಿಯೊಂದು ಮನೆಗೆ ಕೂಡ ವಿದ್ಯುತ್ ಅನ್ನು ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪ್ರತಿಯೊಂದು ಮನೆ ಮನೆಗೆ ನಲ್ಲಿ ನೀರಿನ ವ್ಯವಸ್ಥೆ, ಇದು ಕೂಡ BJPಯ ಒಂದು ನಮ್ಮ ಪ್ರಧಾನಮಂತ್ರಿಯವರ ಕನಸಿನ ಯೋಜನೆ ಇತ್ತು. ಅದನ್ನು ಈಗ ಆ ಯೋಜನೆಯನ್ನು ನನಸು ಮಾಡ್ತಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಮನೆಗೆ ಕೂಡ ಹೋಗಿ ನಾವು ಕೇಂದ್ರ ಸರ್ಕಾರದ ಯೋಜನೆಯನ್ನು ಅವರಿಗೆ ಮನವರಿಕೆ ಮಾಡಿ ಈ ಸಲ ಆ ಯೋಜನೆಯ ಮುಖಾಂತರವೇ ಪ್ರತಿಯೊಂದು ಮನೆಯಲ್ಲಿ ನಮ್ಮ ಬ್ರಿಜೇಶ್ ಚೌಟರನ್ನು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿಕೊಡ್ಬೇಕು. ಅದೇ ರೀತಿ ಯಾವ ರೀತಿ ಕೋಮುದಲ್ಲೂರಿಯನ್ನು ಮಾಡುತ್ತಿರುವಂಥ ಸರ್ಕಾರ, ಅದೇ ರೀತಿ ಹಿಂದೂಗಳಿಗೆ ಈ ಒಂದು ಸರ್ಕಾರದಿಂದ ಯಾವ ರೀತಿ ಕೂಡ ಪ್ರಯೋಜನ ಆಗ್ತಿಲ್ಲ. ಅದು ಅಲ್ಪಸಂಖ್ಯಾತರ ಓಲೈಕೆಯಿಂದ ಈ ಒಂದು ಸರ್ಕಾರ ನಡೀತಿದೆ. ಆದ್ದರಿಂದ ಇದನ್ನು ಕೇಂದ್ರ ಸರ್ಕಾರದಿಂದ ಬಹುಮತದಿಂದ ಆರಿಸಿಕೊಡುವಂಥ ನಮ್ಮ ಈ ಭಾಗದ ಲೋಕಸಭಾ ಸದಸ್ಯರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು 3 ಲಕ್ಷಕ್ಕಿಂತಲೂ ಮಿಗಿಲಾಗಿ ಈ ಒಂದು ಕ್ಷೇತ್ರದಿಂದ ನಾವು ಕಳಿಸಲಿಕ್ಕಿದ್ದೇವೆ. ಸರ್, ಏನು ಹೇಳ್ತೀವಿ? ಪದ್ಮರಾಜರ ಪರವಾದ ಬಲವಾದ ಅಲೆ ನಮ್ಮ ಕಡೆಯಲ್ಲಿ ಇದೆ. ಹೌದು. ಅಂದ್ರೆ ನಾವು ಈಗ ಹೋಗ್ತಿರುವಂತಹ ಸಮಯದಲ್ಲಿ ಎಲ್ಲರೂ ಪದ್ಮರಾಜರ ಪರವಾಗಿ ಇದ್ದಾರೆ. ಜಾತಿ ಮತ ಭೇದವನ್ನು ಮರೆತು ಎಲ್ಲರೂ ಪದ್ಮರಾಜರನ್ನು ಗೆಲ್ಲಿಸಿಕೊಳ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೇವೆ. ಗೆದ್ದೇ ಬರ್ತಾರೆ ಅವರು. ನೀವು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬುದ್ಧಿವಂತ ಜಿಲ್ಲೆ ಅಂತೇಳಿ ನಾವು ಹೆಸರುವಾಸಿ ಆಗಿದ್ದೆವು. ಈಗ ಒಂದು 4 ಸಾರಿ ಈ ರಾಜಕೀಯದಲ್ಲಿ ಬಹಳ ದಡ್ಡರಾಗಿದ್ದಾರೆ ಇಲ್ಲಿ ಅವರು. ಯಾಕೆಂತ ಹೇಳಿದ್ರೆ ಅವರಿಗೆ ಮೋದಿ ಅಂತೇಳಿ ಅವರ ತಲೆಯಲ್ಲಿ ಇದಾಗಿ ಹೋಗಿದೆ. ಯಾವುದೇ ಒಂದು ಇಂಪ್ರೂವ್ಮೆಂಟ್ ನಮ್ಮ ಊರಲ್ಲಿ ಆಗಲಿ ಅಲ್ಲದ್ರೆ ನಮ್ಮ ಡಿಸ್ಟಿಕ್ಕಲ್ಲಿ ಆಗಲಿಲ್ಲ. ಈಗ ಇನ್ನು ಮುಂದೆಗೆ ನಾವು ಕಾಂಗ್ರೆಸ್ ಸರ್ಕಾರವನ್ನು ತಂದು ನಾವು ಇದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ನೋಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಈ ಹಳ್ಳಿಗಳಲ್ಲಿ ಕೆಲವು ದಡ್ಡರು ಇದ್ದಾರೆ, ಎಜುಕೇಷನ್ ಇಲ್ಲ, ಕಲಿಕೆ ಇಲ್ಲ, ಬುದ್ಧಿವಂತಿಕೆ ಇಲ್ಲ. ಅದೇ ಮೋದಿ ಅಂತ ಹೇಳುವಾಗ ಅವರೇ ನಮಗೆ ಎಲ್ಲ ಮಾಡಿದ್ದು ಅಂತ. ಅವರು ದೇಶವನ್ನು ಮಾರಲಿಕ್ಕೆ ಮಾತ್ರ ಇನ್ನು ಬಾಕಿ ಇರುವುದು, ಬಾಕಿ ಎಲ್ಲ ಮಾರಿ ಆಗಿದೆ. ಇನ್ನು ಯಾವುದು ಮಾರಲಿಕ್ಕೆ ಬಾಕಿ ಇಲ್ಲ. ಇದು ಬುದ್ಧಿ ಇಲ್ಲದವರು, ಗೊತ್ತಿಲ್ಲದವರು ಈ ಥರ ಮಾತಾಡ್ತಾರೆ ದೇಶ ಉದ್ಧಾರ ಆಗಿದೆ. ಸ್ವಲ್ಪ ತಿಳುವಳಿಕೆ ಇದ್ದವರು, ಇದನ್ನು ಗೊತ್ತಿದ್ದವರು, ಆಲೋಚನೆ ಮಾಡುವವರಿಗೆ, ಶಕ್ತಿ ಇದ್ದವರಿಗೆ ಇದನ್ನು ತಿಳಿದುಕೊಳ್ಳಬಹುದು. ಸರ್, 2024ರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಮೋದಿಯ ಅಲೆ ಅತ್ಯಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ವರ್ಷಕ್ಕಿಂತಲೂ ಈ ವರ್ಷ ಅತ್ಯಂತ ಜಾಸ್ತಿ ಆಗಿದೆ. ನಾವು ಮತವನ್ನು ಕೇಳುತ್ತಿರುವುದು ಜಾತಿ ಅಥವಾ ಧರ್ಮದ ವಿಚಾರದಲ್ಲಿ ಅಲ್ಲ. ನಾವು ಮತವನ್ನು ಕೇಳುವಂಥ ರಾಷ್ಟ್ರೀಯತೆ ವಿಚಾರದಲ್ಲಿ. ಮೋದಿಯವರ ಕನಸು ಏನು ಉಂಟ, ಸರ್ವರಿಗೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬಂತಹ ಘೋಷಣೆಯ ಮುಖೇನ, ಅದೇ ರೀತಿ ಬೇಟಿ ಬಚಾವೋ ಬೇಟಿ ಪಡಾವೋ ಇಂಥ ಆಲೋಚನೆಗಳಲ್ಲಿ ನಾವು ಮತವನ್ನು ಕೇಳುತ್ತಿದ್ದೇವೆ. ಕೇವಲ ರಾಷ್ಟ್ರೀಯ ವಿಚಾರಧಾರೆಗಳನ್ನು ಮುಂದಿಟ್ಟುಕೊಂಡು ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂತಹ ಬ್ರಿಜೇಶ್ ಚೌಟರ್ ಅವರನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಡುವ ಮೂಲಕ 3 ಲಕ್ಷಕ್ಕೂ ಹೆಚ್ಚು ಮತವನ್ನು ನೀಡಿ ಈ ಬಾರಿ ಜಯವನ್ನು ಸಾಧಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ. ಓಕೆ, ಈಗ ಇಲ್ಲಿ ಲೋಕಸಭಾ ಚುನಾವಣೆ ಸಮಸ್ಯೆಗಳೇನಿದೆ? ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಬೇಕಾದಂಥ ಯಾವುದು ಕೇಂದ್ರದ ಯೋಜನೆಗಳಿದೆಯಾ ಅದನ್ನು ಪ್ರತಿ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರೊಟ್ಟಿಗೆ ಜಲ್ ಜೀವನ್ ಮಿಷನ್ ಎಂಬಂತಹ ಯೋಜನೆಯಲ್ಲಿ ಪ್ರತಿ ಮನೆಗೆ ಕೂಡ ನಲ್ಲಿ ನೀರಿನ ವ್ಯವಸ್ಥೆ, ಅದೇ ರೀತಿ ಬಡ ಕುಟುಂಬಗಳಿಗೆ ಇರುವಂತಹ ಆರೋಗ್ಯದ ವಿಚಾರದಲ್ಲಿ ಆಯುಷ್ಮಾನ್ ಭಾರತ್, ಅದೇ ರೀತಿ ವಿವಿಧ ಯೋಜನೆಗಳನ್ನು ಪ್ರತಿ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಈ ಬಾರಿ ಲೋಕಸಭಾ ಚುನಾವಣೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪದ್ಮರಾಜವರು ಆಯ್ಕೆ ಮಾಡ್ತಿದ್ದಾರೆ, ಸ್ಪರ್ಧೆ ಮಾಡ್ತಿದ್ದಾರೆ. ಈಗ ಅವರು ಹೇಳಿದರು ಜಲಜೀವನ ಮಿಷನ್ ಮನೆ ಮನೆಗೆ ನೀರು ಕೊಡುವ ಯೋಜನೆ ಎಲ್ಲಿ ಕಾಮಗಾರಿ ಪೂರ್ತಿಯಾಗಿದೆ ಹೇಳಿ?
ಎಲ್ಲಿಯಾದರೂ ಒಂದು ಕಡೆ ಬೆಳ್ತಂಗಡಿ ತಾಲೂಕಲ್ಲಿ ಎಲ್ಲಿಯಾದರೂ ಒಂದು ಕಡೆ ಜಲಜೀವನ ಮಿಷನ್ನಲ್ಲಿ ಟ್ಯಾಂಕಿರಾಗಿ ನೀರಿನ ಸಂಪರ್ಕ ಯಾವ ಮನೆಗೆ ಕೊಟ್ಟಿದ್ದಾರೆ. ಈಗ ನಮ್ಮ ಏರಿಯಾದಲ್ಲಿ 3 ವರ್ಷ ಇತ್ತು ಟ್ಯಾಂಕಿ ಅರ್ಧದಲ್ಲಿ ಕೆಲಸ ನಿಂತು. ಈಗ ಮೊನ್ನೆ ಟ್ಯಾಂಕಿ ಕ್ಲಿಯರ್ ಮಾಡಿದ್ದಾರೆ, ಟ್ಯಾಂಕಿ ಆಗಿದೆ. ಇನ್ನು ಪೈಪ್ಲೈನ್ ಕೆಲಸ ಬಾಕಿ ಇದೆ. ಮತ್ತು ನಮ್ಮ ಸಂಸದರು ನೋಡ್ಬೋದು ನೀವು, ನಳಿನ್ ಕುಮಾರ್ ಕಟೀಲ್ ಅವರು ಏನು ಮಾಡಿದರು? ನಮ್ಮ ಜಿಲ್ಲೆ, ನಮ್ಮ ತಾಲೂಕಿಗೆ, ನಮ್ಮ ಗ್ರಾಮಕ್ಕೆ ಯಾವುದು ಅನುದಾನ ಅವ್ರದ್ದಿಲ್ಲ, ಶೂನ್ಯ, ಅನುದಾನ ಶೂನ್ಯ. ಅದನ್ನು ಈಗ ಪ್ರಜ್ಞಾವಂತರಾಗಿರೋ ನಾಗರಿಕರು ಗೊತ್ತುಂಟು ಯಾರಿಗೆ ಓಟು ಕೊಟ್ಟರೆ ದೇಶ ಉದ್ಧಾರ ಆಗ್ತದೆ, ಯಾರಿಗೆ ಓಟು ಕೊಟ್ಟರೆ ನಮ್ಮ ರಾಜ್ಯದಲ್ಲಿ ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ನೋಡುವ. ನಮ್ಮ ಪರ ಅಭ್ಯರ್ಥಿಯ ಗೆಲುವು ನಮಗೆ ಗೊತ್ತುಂಟು, ವಿಶ್ವಾಸ. ಓಕೆ ಸರ್, ಈಗ ಗೆಲುವು ಅವರು ವಿಶ್ವಾಸದಲ್ಲಿದ್ದಾರೆ, ನೀವು ವಿಶ್ವಾಸದಲ್ಲಿದ್ದೀರಿ. ಜಲಜೀವನ ಮಿಷನ್ ಬಗ್ಗೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಜಲಜೀವನ ಮಿಷನ್ ಟ್ಯಾಂಕ್ಗಳು, ಅದರ ಪೈಪ್ಗಳ ಅಳವಡಿಕೆ, ಅದರ ಕಾಮಗಾರಿಗಳು ನಡೀತಾ ಇದೆ. ನಮ್ಮ ಕಡೆ ಕೂಡ ಚಾರ್ಮಾಡಿಯ ಭಾಗದಲ್ಲಿ ನಡೀತಾ ಇದೆ. ಕನೆಕ್ಷನ್ ಆಗಲಿಲ್ಲ, ಪೈಪಿನ ಕನೆಕ್ಷನ್ಗಳಾಗ್ತಾ ಇದೆ, ಕೆಲಸ ಮುಂದುವರಿತಾ ಇದೆ. ಯಾಕೆಂತ ಹೇಳಿದರೆ ಅದರ ಪ್ರಾಜೆಕ್ಟ್ ಒಂದು 3 ವರ್ಷದ ಅವಧಿಯಲ್ಲಿ ಇರ್ತದೆ. ಅದನ್ನು ಗ್ರಾಮ ಪಂಚಾಯಿತಿಗೆ ಎಲ್ಲ ರೀತಿಯಲ್ಲಿ ಗ್ರಾಮ ಪಂಚಾಯತಿನವರು ಒಟ್ಟುಗೂಡಿಕೊಂಡು ಈ ಒಂದು ಕೆಲಸವನ್ನು ಮಾಡುವಂಥದ್ದು. ಈ ಕೆಲಸದಿಂದಾಗಿ ಸ್ವಲ್ಪ ರೋಡಿನ ವ್ಯವಸ್ಥೆ ಮಾಡ್ತಿರುವಾಗ ಪೈಪ್ಲೈನ್ ಮಾಡುವಂಥದ್ದು ಸ್ವಲ್ಪ ಆ ಕಡೆ ಈ ಕಡೆ ಇರೋದರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಿದೆ. ಯಾಕಂತ ಹೇಳಿದರೆ ಒಂದು ಸಲ ಪೈಪ್ಲೈನ್ ಆದ ನಂತರ ಮತ್ತೊಮ್ಮೆ ಅದಕ್ಕೆ ಅಗಿಯುವಂಥ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ NH 73 ರೋಡ್ನ ಕೆಲಸ ಆಗ್ತಿರೋದ್ರಿಂದ ಪೈಪ್ಲೈನ್ ವ್ಯವಸ್ಥೆ ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಿದೆ. ಅತಿ ಶೀಘ್ರದಲ್ಲಿ ಈ ಒಂದು ಯೋಜನೆ ಮನೆಗೆ ತಲುಪಲಿಕ್ಕಿದೆ. ಇವಾಗ ಅವ್ರು ಹೇಳಿದಾಗೆ ನಮ್ಮ ಗ್ರಾಮದಲ್ಲಿ ಹೈವೇದು ಕೆಲಸನೇ ಸ್ಟಾರ್ಟ್ ಆಗಿಲ್ಲ. ಹೈವೇಗೆ ಈ ನೀರಿಗೆ ಟಚ್ಚೇ ಇಲ್ಲ. ಹಳ್ಳಿ ಪ್ರದೇಶದಲ್ಲಿ 2 ವರ್ಷ ಮುಂಚೆನೆ ಪೈಪ್ಲೈನ್ ಮಾಡಿದ್ದಾರೆ, ಇನ್ನೂ ಕೂಡ ಕಲೆಕ್ಷನ್ ಮಾಡಿಲ್ಲ. ಒಂದು ರೋಡ್ ಆಗಿಲ್ಲ. ನಮ್ಮ ಶಾಸಕರಿದ್ದು 5-6 ವರ್ಷ ಇತ್ತು. ನಮ್ಮ ಕಕ್ಕಿಂಜ ಗ್ರಾಮದಲ್ಲಿ ಒಂದು ರೋಡ್ ಆಗಿಲ್ಲ. 1 ರೂಪಾಯಿ ಅನುದಾನ ಶಾಸಕರು ಕೊಡಲಿಲ್ಲ. ಈ ಬಾರಿ ನಾವು ಕಾಂಗ್ರೆಸ್ ಪರಗಳು ಇಲ್ಲಿ ನಮ್ಮ ಗ್ರಾಮದಲ್ಲಿ ಕಳೆದ ಬಾರಿ ಗ್ರಾಮ ಪಂಚಾಯತಿಯಲ್ಲಿ 700 ಲೀಡ್ ಇತ್ತು. ಈ ಸಾರಿ 1,500 2,000 ಲೀಡ್ ಕೊಡ್ತೀವಿ ಅಂತ ನಾವು ಇದ್ದೀವಿ. ಈಗ ನಿಮ್ಮ ಗ್ರಾಮ ಪಂಚಾಯತ್ ಲೀಡ್ ಬಗ್ಗೆ ಖಂಡಿತವಾಗಿ ಈ ಒಂದು ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ರಾಷ್ಟ್ರೀಯತೆ ವಿಚಾರವನ್ನು ಇಟ್ಟುಕೊಂಡು ನಾವೇನು ಮತವನ್ನು ಕೇಳುತ್ತೇವೋ, ನಮ್ಮ ಜೀವನದಲ್ಲಿ ಹೇಗೆ ನಾವು ಯೋಚನೆಗಳನ್ನು ಮಾಡ್ತೇವೋ ಅದಕ್ಕೆ ಪಾತವಾಗಿ ನಮ್ಮ ಮತವನ್ನು ಕೇಳುವಂಥದ್ದು. ಈ ಬಾರಿ ಅದಕ್ಕಿಂತ 2,000 ನಾವು ಕಳೆದ ಬಾರಿಗಿಂತಲೂ ಹೆಚ್ಚು ಮತವನ್ನು ಲೀಡ್ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾಕೆಂತ ಹೇಳಿದರೆ ಎಲ್ಲ ಬೂತ್ಗಳಲ್ಲಿ ಕೂಡ ಶಕ್ತಿ ಮೀರಿ ನಾವು ಮನೆಗೆ ತಲುಪಿ ಮೋದಿಯವರಂಥ ಈ ಒಂದು ದೇಶದ ಮಾಣಿಕ್ಯವನ್ನು ಪರಿಚಯಿಸ್ತಿದ್ದೇವೆ. ಅದೇ ರೀತಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಮೋದಿ ಅಂತ ವ್ಯಕ್ತಿತ್ವ ಇರುವಂಥ ಇಷ್ಟರವರೆಗೆ ಪ್ರಧಾನಿ ಭಾರತವನ್ನು ಕಂಡಿಲ್ಲ. ದೇಶದ ಯಾವುದೇ ದೇಶವಾಗಿರಲಿ ಇವತ್ತು ಮೋದಿ ಅನ್ನುವಂಥ ಒಂದು ಶಬ್ದ ಕೇಳಿದಾಗ ತಲೆ ತಗ್ಗಿಸಿ ಅವರಿಗೆ ನಮಸ್ಕಾರ ಮಾಡುವಂಥ ಪರಿಸ್ಥಿತಿಯಲ್ಲಿ ಇದೆ. ಆದ್ದರಿಂದ ನಮ್ಮ ಮುಂದಿನ ಹೆಜ್ಜೆ ಈ ದೇಶವನ್ನು ವಿಶ್ವಗುರು ಮಾಡುವಂಥ ಯೋಚನೆ ಒಂದೇ ಇರೋದು. ಅದರಿಂದ ಮೋದಿಯನ್ನು ನಾವು ಆರಿಸ್ತಿದ್ದೇವೆ. ಓಕೆ, ಇದೀಗ ಎರಡೂ ಕಡೆಯವರು ಅಂದ್ರೆ ಒಂದು ಕಡೆ ಸ್ವಲ್ಪ ಜಾಸ್ತಿ ಇಲ್ಲಿ ಸೇರ್ಕೊಂಡಿದ್ದಾರೆ. ಏನು ಅಂತಂದ್ರೆ ನಾವು ಇಲ್ಲಿ ಸಡನ್ ಆಗಿ ಹೊಂದಿರುವಂತದ್ದು ಈ ಕಕ್ಕಿಂಜೆ ಗ್ರಾಮಕ್ಕೆ ಏಕಾಏಕಿ ಬಂದು ಇಲ್ಲಿ ಇದ್ದವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮದೊಂದು ಅಭಿಯಾನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ದೊಡ್ಡ ಜನಸೇವೆ ಮತ್ತು ದೇಶ ಸೇವೆ ಅನ್ನುವಂತ ಒಂದು ಅಭಿಯಾನ. ಈ ಅಭಿಯಾನಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಸೂಚಿಸ್ತೀರಿ ಅನ್ನುವಂತ ಕಾರಣಕ್ಕಾಗಿ ನೀವು ಹಿಡ್ಕೊಳ್ಳಿ ಬನ್ನಿ ಸರ್. ಎಸ್ ನೋಡಿ, ಇದು ಈ ಅಭಿಯಾನಕ್ಕೆ ಬೆಂಬಲವನ್ನ ಸೂಚಿಸ್ತಾ ಎರಡೂ ಪಕ್ಷದವರು ಇದ್ದಾರೆ ಒಟ್ಟಿಗೆ. ಅದರ ಜೊತೆಗೆ ಯಾರ್ಯಾರ ಬೆಂಬಲಿಗರೇ ಇರ್ಲಿ, ನೀವು ಯಾರೇ ಆಗಿರ್ಲಿ ಮೇಡಮ್, ನಿಮ್ಮ ಪಕ್ಷ ಯಾವುದೇ ಆಗಿರ್ಲಿ, ನಿಮ್ಮ ಪಾರ್ಟಿ ಯಾವುದೇ ಆಗಿರ್ಲಿ, ಆದರೆ ನಮ್ಮದು ಏನು ಬೇಡಿಕೆ ಅಂತಂದ್ರೆ ಉತ್ತಮರನ್ನ ಆಯ್ಕೆ ಮಾಡಿ, ಅಭಿವೃದ್ಧಿ ಪರ ಚಿಂತನೆ ಇರುವವರನ್ನ ಆಯ್ಕೆ ಮಾಡಿ, ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವವರನ್ನ ಆಯ್ಕೆ ಮಾಡಿ ಮತ್ತು ಲಂಚವನ್ನು ತೆಗೆದುಕೊಳ್ಳದವರನ್ನ ಆಯ್ಕೆ ಮಾಡಿ. ಅದರ ಜೊತೆಗೆ ನಮ್ಮ ಊರಿನ ಅಭಿವೃದ್ಧಿ ಆಗಬೇಕು. ಈ ನಿಟ್ಟಿನಲ್ಲಿ ನೀವು ಒಂದು ಮತದಾನವನ್ನ ಮಾಡಿ, ಕಡ್ಡಾಯವಾಗಿ ಎಲ್ಲರೂ ಕೂಡ ಮತದಾನ ಮಾಡಿ. ಪಕ್ಷ ಯಾವುದಾದ್ರೂ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ ಅಥವಾ ಪಕ್ಷೇತರ ಇರಲಿ, ಯಾವ ಪಕ್ಷ ಅದು ಅವರ ಆಯ್ಕೆಗೆ ಬಿಟ್ಟದ್ದು. ಎರಡೂ ಕಡೆಯವರು ಕೂಡ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ, ಧನ್ಯವಾದ. ಎಸ್, ಇದು ತಾಲೂಕಿನ ಬೇರೆ ಬೇರೆ ಕಡೆ ನಡೆದಂತ ಮತ ಸಮರ. ಪ್ರಮುಖವಾಗಿ ಗುರುವಾಯನಕೆರೆ ಮತ್ತು ಕಕ್ಕಿಂಜೆ ಮತ್ತು ಪುದುವೆಟ್ಟು ಈ ಮೂರು ಕಡೆಯೂ ಕೂಡ ಮತ ಸಮರದಲ್ಲಿ ಒಂದಷ್ಟು ಜನರನ್ನ ಮಾತನಾಡಿಸಲಾಯಿತು. ಕೆಲವು ಕಡೆ
ಕಾಂಗ್ರೆಸ್ನವರು ಬರಲಿಲ್ಲ, ಕೆಲವು ಕಡೆ ಬಿಜೆಪಿಯವರು ಬರಲಿಲ್ಲ, ಕಡಿಮೆ ಸಂಖ್ಯೆಯಲ್ಲಿದ್ದರು ಅನ್ನುವಂಥ ಕಾರಣಕ್ಕಾಗಿ ಎಲ್ಲವನ್ನೂ ಕೂಡ ಒಟ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ತಾಲೂಕಿನಲ್ಲಿ 3 ಕಡೆ ನಡೆದಂತಹ ಮತ ಸಮರದ ಸಂಪೂರ್ಣ ಸಂಚಿಕೆಯನ್ನ ಈ ಮೂಲಕ ವಿತರಿಸ್ತಾ ಇದ್ದೀವಿ. ಪಂಚೇಶ್ ಚಾರ್ಮಾಡಿ, ಭುವನೇಂದ್ರ ಪುದುವೆಟ್ಟು ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ಪುದುವೆಟ್ಟು.